ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಸರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆ ಅಡಿಷನಲ್ SP ಮತ್ತು ನನ್ನ ಸ್ನೇಹಿತರಾದ ಅನಿಲ್ ಕುಮಾರ್ ಭೂಮರೆಡ್ಡಿರವರೇ, ಮತ್ತು ಸಹಕಾರ ಸಂಘ ಇಲಾಖೆಯ ಉಪ ನಿಬಂಧಕರಾದ ರಮೇಶ್ ಅವರೇ, ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತಿರುವ DCC ಬ್ಯಾಂಕ್ ಡೈರೆಕ್ಟರ್ ಗೋಪಾಲ್ ಅವರೇ, ಮತ್ತು DCC ಬ್ಯಾಂಕ್ ಪದಾಧಿಕಾರಿಗಳೇ, ಮತ್ತು ಸಹಕಾರ ಸಂಘದ ವಿವಿಧ ಸಹಕಾರ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ವ್ಯವಸ್ಥಾಪಕ ಕಾರ್ಯನಿರ್ವಹಣಾಧಿಕಾರಿಗಳೇ ಮತ್ತು ಎಲ್ಲ ಸಭಿಕರಿಗೆ ಮತ್ತು ಕೆಲವು ಮಾಧ್ಯಮಿಕರು ಸಹ ಬಂದಿದ್ದೀರ. ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಸಮಾಜಕ್ಕೆ ಅಪಾಯಕರವಾದ ಮತ್ತು ಅಲಾರ್ಮಿಂಗ್ ಕ್ರೈಮ್ಸ್ ಅಂದರೆ ಸೈಬರ್ ಕ್ರೈಮ್ ಒಂದು, ಮತ್ತೊಂದು ನಾರ್ಕೋಟಿಕ್ಸ್ ಕ್ರೈಮ್, ನಾರ್ಕೋಟಿಕ್ ಡ್ರಗ್ಸ್. ಈ ಸಭೆಯಲ್ಲಿ ಏನು ಸೈಬರ್ ಅಪರಾಧಗಳ ಬಗ್ಗೆ, ಸೈಬರ್ ಅಪರಾಧಗಳ ತಡೆಗಟ್ಟುವ ಬಗ್ಗೆ, ಮುಖ್ಯವಾಗಿ ಬ್ಯಾಂಕ್ ದರೋಡೆ, ಡಕಾಯಿತಿ, ಸುಲಿಗೆ, ಕನ್ನಕಲು ಇಂಥ ಪ್ರಕರಣಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಯಾವ ರೀತಿ ಭದ್ರತೆಯ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ದಿನ ಸಭೆಯನ್ನು SCDC ಬ್ಯಾಂಕು ಮತ್ತು ಸಹಕಾರ ಇಲಾಖೆಯವರು ಜಂಟಿಯಾಗಿ ಸೇರಿ ಈ ದಿನ ಮಾಡಿರೋದು ತುಂಬ ಮೆಚ್ಚುಗೆ ಕೊಡುವಂಥ ವಿಚಾರ. ಕಾರಣ ಈಗ ಹೇಳಿದಂಗೆ ಅಲಾರ್ಮಿಂಗ್ ಕ್ರೈಮ್ ಅಂದರೆ ಸೈಬರ್ ಕ್ರೈಮು. ಈಗ ರೋಲ್ ಆಫ್ ಪೊಲೀಸ್ ಆಫೀಸರ್ಸು ಒಂದು ಸ್ಟಾಫು ಮತ್ತು ರೋಲ್ ಆಫ್ ಬ್ಯಾಂಕ್ ಆಫೀಸರ್ಸ್ ಸ್ಟಾಫ್ ತಾಳೆ ಮಾಡಿದಾಗ ಯಾರಿಗೆ ಎಷ್ಟು ಜವಾಬ್ದಾರಿ ಅನ್ನತಕ್ಕಂಥ ವಿಚಾರ ಇಲ್ಲಿ ಚರ್ಚೆ ಮಾಡೋದು ಅಗತ್ಯ ಇದೆ. ಸ್ನೇಹಿತರೆ, ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಠಾಣಾಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ತನ್ನ ಸರಹದ್ದಿನಲ್ಲಿ ಯಾವುದೇ ರೀತಿಯ ಅಪರಾಧಗಳು ಜರುಗಬಾರದು ಎಂಬ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಿಸಿ ಕರ್ತವ್ಯ ನಿರ್ವಹಿಸುತ್ತಿರೋದು ನಮಗೆಲ್ಲರೂ ಗೊತ್ತಿದೆ. ಅದೇ ರೀತಿ ಸಹ ಅಪರಾಧಗಳನ್ನು ತಡೆಗಟ್ಟುವ ಜೊತೆಗೆ ಯಾವುದಾದ್ರೂ ಒಂದು ಅಹಿತಕರ ಘಟನೆ ಅಥವಾ ಅಪರಾಧ ಈ ರೀತಿ ಆದಾಗ ಏನು ನಾವು ಸಮಾಜಕ್ಕೆ ಮತ್ತು ಎಲ್ಲರಿಗೂ ಸಹ ಉತ್ತರ ಕೊಡಬೇಕಾಗುತ್ತದೆ. ಆಮೇಲೆ ನಮಗೆ ಸಹ ನಿರಂತರ ಒತ್ತಡ ಇರುತ್ತದೆ. ಅದೇ ರೀತಿ ತಮ್ಮ ಬ್ಯಾಂಕ್ ಅಥವಾ ಸಹಕಾರ ಸಂಘಗಳ ಪದಾಧಿಕಾರಿಗಳು ಅಥವಾ ಯಾವುದೇ ಕೆಲಸ ಮಾಡುವ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ, ವ್ಯವಸ್ಥಾಪಕ ಯಾರಿಗೇ ಇರಲಿ, ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಅನ್ನೋ ವಿಚಾರವನ್ನು ತಾವೇ ಸಹ ಚಿಂತೆ ಮಾಡಬೇಕಾಗಿದೆ. ಮೊದಲನೇದಾಗಿ SCDC ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ, SCDC ಬ್ಯಾಂಕ್ ಅನೇಕ ಜನಪರ ಹಾಗೂ ಕಾರ್ಯಪರ ಕಾರ್ಯಕ್ರಮಗಳನ್ನು ಕೈಗೊಂಡು ಮಹಿಳಾ ಸಬಲೀಕರಣಕ್ಕೆ ಪ್ರೋತ್ಸಾಹ, ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ, ಬಡ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಗತ್ಯವಿರುವ ಸೂಕ್ತ ವ್ಯವಸ್ಥೆಗಳನ್ನು ರೂಪಿಸಿಕೊಂಡು ಬರುತ್ತದೆ. ಸ್ಥಳೀಯ ಸಮಾಜದ ಏಳಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದು ಸಮಾಜದ ಪ್ರಗತಿಗೆ ಪ್ರೋತ್ಸಾಹಿಸುತ್ತದೆ. ಜೊತೆಗೆ ಪೊಲೀಸ್ ಇಲಾಖೆಯಿಂದ ಸಹ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಸದಾ ನಮೂ ಸಹ ಸಹಕಾರವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಹಕಾರವನ್ನು ನೀಡುತ್ತಾ ಬಂದಿದೆ. ಇತ್ತೀಚೆಗೆ ಇದೇ ವೇದಿಕೆಯಲ್ಲಿ ಇದೇ ಸಹ ನಾವು ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿ, ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ವ್ಯಾಪ್ತಿಗೆ ಬರತಕ್ಕಂಥ ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಯವರಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿ ಅಧಿಕಾರಿ ಸಿಬ್ಬಂದಿ ಸಹ ಕರೆಸಿ ಕಾರ್ಯಾಗಾರವನ್ನು ಏರ್ಪಡಿಸಿದ್ವಿ. ಆ ಸಮಯದಲ್ಲಿ ನಮ್ಮ ಪೊಲೀಸ್ ಇಂದಿನ ಆಯುಕ್ತರು ಮತ್ತು DCPಗಳು ಮತ್ತು ಅನೇಕ ಅಧಿಕಾರಿ ಮತ್ತು ಒಬ್ಬ ನಿಬಂಧಕರೆಲ್ಲ ಸೇರಿ ನಾವು
ಜಾಗೃತಿ ಮೂಡಿಸುವ ಕಾರ್ಯಕ್ರಮವೂ ಸಹ ಹಮ್ಮಿಕೊಂಡಿದ್ದೀವಿ. ಈಗ ಇತ್ತೀಚೆಗೆ ನಡೆದಂಥ ಕಾರ್ಯಾಗಾರಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಸಹ ಏನು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟು ಮತ್ತು ಪಶ್ಚಿಮ ವಲಯದ ಎಲ್ಲ ಜಿಲ್ಲೆಗಳಿಂದ ಅನೇಕ ಅಧಿಕಾರಿ ಸಿಬ್ಬಂದಿಗಳು ಬಂದು 2 ದಿನ ಕಾರ್ಯಾಗಾರ ಸಹ ಏರ್ಪಡಿಸಿದ್ವಿ. ಅದಕ್ಕೆ ಸಹ ನಮ್ಮ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಪದಾಧಿಕಾರಿಗಳು ನಮಗೆ ಎಲ್ಲ ರೀತಿಯ ನೆರವು ನೀಡಿ ಎಲ್ಲ ಅಗತ್ಯ ಸವಲತ್ತುಗಳನ್ನು ಪೂರೈಸಿ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಜೊತೆಗೆ ಇತ್ತೀಚೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗ ಸೇವೆಗಾಗಿ ಪೊಲೀಸ್ ಇಲಾಖೆಗೆ 2 ಅತ್ಯುತ್ತಮವಾದ 2 ವಾಹನಗಳನ್ನು ಕೊಡುಗೆ ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ SCDC ಬ್ಯಾಂಕ್ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಸಲ್ಲಿಸುತ್ತೇನೆ. ಸಾರ್ವಜನಿಕರು ಬ್ಯಾಂಕ್ ಮತ್ತು ಸಹಕಾರ ಸಂಸ್ಥೆಗಳ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟುಕೊಂಡು ತಾನು ದುಡಿದಂಥ ಆಸ್ತಿ ಮತ್ತು ನಗದನ್ನು ಸುರಕ್ಷಿತ ಮತ್ತು ಸಂರಕ್ಷಣೆ ಹಿತದೃಷ್ಟಿಯಿಂದ ಆ ನಿಟ್ಟಿನಲ್ಲಿ ತಮ್ಮ ಬ್ಯಾಂಕ್ ಅಥವಾ ಸಹಕಾರ ಸಂಘಗಳಿಗೆ ಬಂದು ಹೂಡಿಕೆ ಮಾಡುವುದು ಅಥವಾ ಕಷ್ಟದಲ್ಲಿದ್ದಾಗ ಸಾಲವನ್ನು ಪಡೆಯುವುದು, ಅಡಮಾನ ಇಡುವುದು ಮತ್ತು ನಗದು ಹಣವನ್ನು ಡೆಪಾಸಿಟ್ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದೆ. ಅವರಿಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆಯೋ ಅಷ್ಟರ ಮಟ್ಟಿಗೆ ಸಹ ನಮ್ಮ ಜವಾಬ್ದಾರಿ ಸಹ ಹೆಚ್ಚಿರಬೇಕಾಗುತ್ತದೆ. ಹಾಗಾಗಿ ನಮ್ಮ ಸೊಸೈಟಿಯವರ ಪಾತ್ರ ಮತ್ತು ಜವಾಬ್ದಾರಿ ಅತ್ಯಂತ ಮಹತ್ವದಾಗಿರುತ್ತದೆ. ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗೆ ಕೆಲವು ಬ್ಯಾಂಕ್ ಅಧಿಕಾರಿ ಮತ್ತು ಸೊಸೈಟಿ ಉದ್ಯೋಗಿಗಳೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ತಮಗೆ ಗಮನಕ್ಕೆ ಬಂದಿದೆ ಅನಿಸುತ್ತದೆ. ಇದು ತೀರಾ ಕಳವಳವಾದ ಸಂಗತಿ, ನೋವಿನ ಸಂಗತಿ. ಒಂದು ಕೇವಲ ನಾನು 3 ತಿಂಗಳಿಂದ ಈಚೆ ನಡೆದಂಥ 3 ಪ್ರಕರಣಗಳ ಬಗ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಕಂಕನಾಡಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತದೆ. ಅದು ಸಹಕಾರ ಸಂಘ, ಇದು ಪದವಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಏನು ಒಬ್ಬ ಎಷ್ಟು ಹೇಳೋದು ಬೇಡ, ವ್ಯವಸ್ಥಾಪಕರು, ಕ್ಯಾಶರು ಮತ್ತಿತರೆ ಸಿಬ್ಬಂದಿಯವರು ಸೇರಿಕೊಂಡು ಏನು ಗ್ರಾಹಕರು ಅಡಮಾನಕ್ಕಾಗಿಟ್ಟಿದ್ದಂಥ ಚಿನ್ನವನ್ನು ಅವರಿಗೆ ಗೊತ್ತಿಲ್ಲದೆ ತೆಗೆದುಕೊಂಡು ಹೋಗಿ ಮತ್ತು ಇನ್ನೊಂದು ಸಹಕಾರ ಬ್ಯಾಂಕ್ನಲ್ಲಿ ಮತ್ತು ಬ್ಯಾಂಕ್ನಲ್ಲಿ ಹಣವನ್ನಿಟ್ಟು ಹಣವನ್ನು ಅಕ್ರಮ ಲಾಭಕ್ಕಾಗಿ ಪಡೆದು ಅದನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಜೊತೆಗೆ ಯಾರು ಲೋನನ್ನು ಕಷ್ಟಪಟ್ಟು ತೀರಿಸಿದ ನಂತರ ಸಹ ಲೋನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗಾಗಿ ಅವರು ಬಂದಾಗ, ಗ್ರಾಹಕರು ಬಂದಾಗ ಅವರ ಬಳಿ ಕ್ಲಿಯರೆನ್ಸ್ ಸರ್ಟಿಫಿಕೇಟು ಕೊಟ್ಟರೂ ಸಹ ಕೆಲವು ಕೊಡದೇ ಇತ್ತು. ಅದನ್ನು ಅವರೇ ಮುಂದುವರಿಸುವ ರೀತಿ ದಾಖಲಾತಿಗಳನ್ನು ಫೋರ್ಜರಿ ಮಾಡಿ ಅದರ ಮೇಲೆ ಅವರೇ ಸಾಲವನ್ನು ಮುಂದುವರಿಸುವ ರೀತಿ ಸಾಲವನ್ನು ಪಡೆದು ಕೋಟ್ಯಾಂತರ ರೂಪಾಯಿ ವಂಚಿಸಿರುವುದು ಬೆಳಕು ಬಂದಿದೆ. ಮತ್ತು ಆಡಿಟಿಂಗ್ ಬಂದಾಗ ಅದಕ್ಕೆ ಪೂರಕವಾಗಿ ಇರಲಿ ಅಂತೇಳಿ 8 ರಿಂದ 10 ಕ್ಯಾರೆಟ್ ಗೋಲ್ಡಿನಂಥ ಚಿನ್ನವನ್ನು ಇಡುವುದು, ಈ ರೀತಿ ಅಪರಾಧ ಮಾಡಿದ್ದಾರೆ. ಆಗ ಅವರನ್ನು ತನಿಖೆಯಲ್ಲಿ ಕಂಡು ಬಂದಿದ್ದರಿಂದ ಅವರನ್ನು ದಸ್ತಗಿರಿ ಮಾಡಿದ್ದೀವಿ, ಅರೆಸ್ಟ್ ಮಾಡಿ ಸಹ ಚಾರ್ಜ್ ಶೀಟ್ ಸಹ ಸಲ್ಲಿಸಿದೆ. ಅದು ತೀರಾ ಗಂಭೀರ ಪ್ರಕರಣವಾದ್ದರಿಂದ ಅದು CID ಸಹ ವರ್ಗಾವಣೆ ಆಗಿರ್ತದೆ. ಇದು ದಾಖಲಾತಿ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆ ಅವಲಂಬಿಸಿದ್ದರಿಂದ ಇದು ಅವರಿಗೆ ಕಠಿಣ ಸವಾಲಾಗಿ ಅವರಿಗೆ ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಇದರಲ್ಲಿ ಅಫೆನ್ಸಸ್ ಯಾವ ರೀತಿ ಅಂದರೆ ನಂಬಿಕೆ ದ್ರೋಹ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತಾರೆ, ಮಿಸ್ಅಪ್ರಾಪ್ರಿಯೇಷನ್ ಅಂತಾರೆ, ಅಲ್ಲಿ ಸಹ ಅದೇ ಕಡಿಮೆ ಅಲ್ಲಿ ಸಹ ಕೆಲವು ಪ್ರಕರಣ ದಾಖಲಾಗಿದೆ. ಅಲ್ಲಿ SBI ಒಂದು ಇದರಲ್ಲಿ ಫೇಕ್ ಕಂಪನಿ ಹೆಸರಿನಲ್ಲಿ
ಕೇಂದ್ರ ಸರ್ಕಾರದ ಸಾಲ ಯೋಜನೆಯಲ್ಲಿ ಸಾಲವನ್ನು ಪಡೆಯುವ ಸಲುವಾಗಿ ಏನೋ ಕಂಪನಿಗಳು ಇಲ್ಲದಿದ್ದರೂ ಸಹ ಇರುವಂತೆ ದಾಖಲಾತಿಯನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಪಡೆದು ವಂಚಿಸಿದ್ದು ಬೆಳಕಿಗೆ ಬಂದಿದ್ದು. ಅದರಲ್ಲಿ ಮ್ಯಾನೇಜರ್ ಸಹ ನೇರವಾಗಿ ಭಾಗಿಯಾಗಿದ್ದರಿಂದ ಸಹ ಅವರು ಪ್ರಕರಣ ದಾಖಲಾಗಿ ಯಾರೋ ಕೆಲವರು ಕಿಡಿಗೇಡಿ ಆರೋಪಿಗಳಿದ್ದರು ಮನೆ ದಾಳಿ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಾಗ ಅವರು ಒರಿಸ್ಸಾಗೆ ಪರಾರಿಯಾಗಿದ್ದರು. ಅಲ್ಲಿ ಸಹ ಹೋಗಿ ಅವರು ಅರೆಸ್ಟ್ ಮಾಡಿ ಮನೆ ಸರ್ಚ್ ಮಾಡಿ ಮತ್ತು ಸೋಷಿಯಲ್ ಸ್ಟಿಗ್ಮಾ ಅವ್ರ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಸಹ ನಾವು ಮಾಧ್ಯಮ ಮೂಲಕ ಬಹಿರಂಗಪಡಿಸಿದ್ವಿ. ಹಾಗಾಗಿ ಇದು ತಮಗೆ ಎಚ್ಚರಿಕೆ ಗಂಟೆ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು ಸುಮಾರು ಜನ ನೋಡ್ತೀನಿ ಟೋಟಲ್ ಇಗ್ನೋರೆನ್ಸ್, ಆದರೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಇರಬೇಕನ್ನೋ ವಿಚಾರವೂ ಸಹ ನಾವು ತಿಳ್ಕೋಬೇಕಾಗುತ್ತೆ. ಸಂಬಂಧಪಟ್ಟಂತೆ ಎಲ್ಲ ವಿಚಾರ ಗೊತ್ತಾಗಿದೆ. ಡಕೈತಿ ಯಾಕೆ ಆಯಿತು ಒಂದು ಯೋಚನೆ ಮಾಡಬೇಕಾದ್ರೆ ಅದು ಮುಂಬೈ, ತಮಿಳುನಾಡು, ಕರ್ನಾಟಕ ಎಲ್ಲ ಸೇರಿ ಇಂಟರ್ ಸ್ಟೇಟ್ ಗ್ಯಾಂಗು ಆಪ್ರೇಟ್ ಮಾಡಿ ಯೂಶಲಿ ಮುಂಬೈ, ಕೆಲವು ಗುಜರಾತು, ವೆಸ್ಟ್ ಬೆಂಗಾಲಿಂದ ಸಹ ಆ ಗುಂಪಿನಲ್ಲಿದ್ದರು. ಅವರು ಇಲ್ಲಿಗೆ ಬಂದು ಸರ್ವೆ ಮಾಡಿದಾಗ ಅನೇಕ ಸಹಕಾರ ಬ್ಯಾಂಕ್ಗಳು ಮತ್ತು ನೇರಗಳು ಸರ್ವೆ ಮಾಡಿದಾಗ ಅದನ್ನು ಕೋಟೇಕರ್ ಬ್ಯಾಂಕ್ನ ಕಾರಣಾಂತರದಿಂದ ಅದನ್ನು ಸೆಲೆಕ್ಟ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಕಾರಣ ಅವರಲ್ಲೇ ಇದ್ದಂಥ ಲೋಪಗಳು. ಲಾಸ್ಟ್ ಟೈಮ್ ನಮ್ಮ ಅನುಪಮ ಸಹ ಸುಮಾರು ತಿಳಿಸಿದರು ಯಾವುದೆಲ್ಲ ಲೋಪಗಳಿತ್ತು, ಯಾವ ಕಾರಣಕ್ಕಾಗಿ ಆಯಿತು ಅಂತ. ಮತ್ತೊಮ್ಮೆ ಕೆಲವರು ಹೊಸಬರು ಇರ್ಬೋದು, ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾವು ಘಟನೆ ಆದಾಗ ಕೂಡ ಸ್ಥಳಕ್ಕೆ ಧಾವಿಸಿದಾಗ ನಾವು ಕಂಡು ಬಂದಿದೆ ಅಂತ ಹೇಳಿದ್ರೆ, ಒಂದು ಅಲ್ಲಿ CC ಕ್ಯಾಮ್ರಾ, ಅಲ್ಲಿ ಬೇಸಿಕ್ ನೀಡ್ ಅಂತಾರೆ. ಒಂದು CC ಕ್ಯಾಮ್ರಾ ಇರಲಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ. ಮೂರನೇದು ಕಾರಣ ಅಂತ ಹೇಳಿದ್ರೆ ಇಂಟರ್ ಸ್ಟೇಟ್ ಬಾರ್ಡರ್ ಇರೋದ್ರಿಂದ ಪರಾರಿ ಆಗಲಿಕ್ಕೆ ಅನುಕೂಲ. ಆಮೇಲೆ ಯಾರು ಮಹಿಳಾ ಸಿಬ್ಬಂದಿಯವರು ಮಾತ್ರ ಲಂಚವಲ್ಲಿದ್ದರು ಮತ್ತು ಸ್ಟ್ರಾಂಗ್ ರೂಮು ನಿರ್ಲಕ್ಷ್ಯತೆಯಿಂದ ಬೀಗವನ್ನು ಸಹ ಹಾಕಿರಲಿಲ್ಲ. ಆಮೇಲೆ ಚಿನ್ನ ಕೆಪಾಸಿಟಿ ಏನು ಸುರಕ್ಷಿತ ಕೆಪಾಸಿಟಿಗಿಂತ ಹೆಚ್ಚು ಚಿನ್ನವನ್ನು ಇಟ್ಟಿದ್ದರು. ಅದರಲ್ಲಿ ಸುಮಾರು 1600 ಗ್ರಾಹಕರಿಗೆ ಸಂಬಂಧಪಟ್ಟಂಥ ಚಿನ್ನ ಅಡವು ಇಟ್ಟಿದ್ದು ಬಂತು. ಸುಮಾರು 20 kgಯಷ್ಟು ಅವರು ಕೇವಲ 6 ನಿಮಿಷಗಳಲ್ಲಿ ದೋಚಿಕೊಂಡು ಪರಾರಿಯಾದರು. ಆದರೂ ನಮ್ಮ ಪೊಲೀಸರ ಶ್ರಮದಿಂದ ಕೇವಲ 7 ದಿನಗಳಲ್ಲಿ ಪತ್ತೆ ಹಚ್ಚಿ ಯಥಾವತ್ತಾಗಿ ಚಿನ್ನವನ್ನು ರಿಕವರಿ ಮಾಡಿ ಮತ್ತು ನ್ಯಾಯಾಲಯ ಅನುಮತಿ ಪಡೆದು ಎಲ್ಲ 1600 ಗ್ರಾಹಕರಿಗೆ ಹಿಂತಿರುಗಿಸಿದ್ವಿ. ಇಲ್ಲಿ ನಾವು ಕಲಿಯಬೇಕಾಗಿದೆ ಅಂತ ಹೇಳಿದ್ರೆ ಇದು ಒಂದು ಎಕ್ಸಾಂಪಲ್, ಉದಾಹರಣೆ. ಒಟ್ಟಾಗಿ 2 ನಿಮಿಷ ಆಗಿತ್ತು ಅಷ್ಟೇ. 2 ನಿಮಿಷದಲ್ಲಿ ಹೋದಾಗ ಅದು ಫಸ್ಟ್ ಫ್ಲೋರ್ ಇತ್ತು. ಅವರು ಎಲ್ಲ ತೆಂಗಿನ ಮರ ಮೂಲಕ ಮೇಲಿಂದ ಹಿಂಭಾಗದಿಂದ ಹತ್ತಿ ಹೋಗಿದ್ದರಿಂದ ನಾವು ಸ್ಪಾಟಲ್ಲಿ ಹಿಡಿಯಲು ಸಾಧ್ಯವಾಯಿತು. ಯಾಕೆ ಹೇಳ್ತೀವಿ ಅಂದರೆ, ಲಾಸ್ಟ್ ಟೈಮ್ ಹಿಂಗೆ ಸರ್ವೆ ಮಾಡಿದಾಗ ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಮತ್ತು ಇದೇ ರೀತಿ ಮರುಕಳಿಸಬಾರ್ದು ಅನ್ನೋ ವಿಚಾರದಲ್ಲಿ ಅನೇಕರನ್ನು ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಒಂದು ಟಾಸ್ಕ್ ಕೊಟ್ಟು ಎಲ್ಲ ಬ್ಯಾಂಕ್ಸು, ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸು ಭೇಟಿ ಕೊಟ್ಟು ಇಂಟರ್ ಆಡಿಟ್ ಮಾಡಿ ಅದೇ ಲೋಪಗಳಿದ್ದರೆ ಅವ್ರಿಗೆ ಇದೆಲ್ಲ ಮಾಡಬೇಕು ಅಂತ ಸೂಚನೆ ಕೊಡಬೇಕು, ರೆಕಮೆಂಡೇಶನ್ ಮಾಡಬೇಕು ಅಂಥೇಳಿ ತಿಳಿಸಿ ಕೊಟ್ಟಾಗ ನಾನು ನೋಡೋಣ ಅಂಥೇಳಿ ಯಾವುದು ಬೆಸ್ಟ್ ಸೆಕ್ಯೂರಿಟಿ, ಯಾವುದು ವರ್ಸ್ಟ್ ಸೆಕ್ಯೂರಿಟಿ ಅಂದಾಗ ನನಗೆ ಬೆಸ್ಟ್ ಸೆಕ್ಯೂರಿಟಿ ಪ್ರೈವೇಟ್ ಫೈನಾನ್ಸ್ ಇದರಲ್ಲಿ ಮುತ್ತೂಟ್ ಫೈನಾನ್ಸ್ ಕಂಡು ಬಂತು. ಎರಡನೇದು ನ್ಯಾಷನಲ್ ಬ್ಯಾಂಕಲ್ಲಿ SBI ಎಲ್ಲಮ್ಮ ಕಮಿಷನ್ ಆಫೀಸ್ ಅಂತ ಇದೆ, ಅದು ಬಂತು. ಆ ರೀತಿ ಭದ್ರತೆ ವ್ಯವಸ್ಥೆ ಇದೆ. ಅದೆಲ್ಲ ನೋಡಿ ನಾನು ಇದು ಮಾಡಿದ್ದೀನಿ. ಅದರಲ್ಲಿ ಅವರು ಅಳವಡಿಸಿರುವಂಥದ್ದು ಕೆಲವು ಹೇಳ್ತೀನಿ. ಅದರಲ್ಲಿ ಹೈ ರೆಸೊಲ್ಯೂಷನ್ CCTV ಕ್ಯಾಮ್ರಾ ಇತ್ತು, ನೈಟ್ ವಿಷನ್ ಇತ್ತು ಮತ್ತು ಏನು ಕ್ಯಾಮ್ರಾ ಇರ್ತದೆ 360 ಡಿಗ್ರಿ ಆ್ಯಂಗಲ್ಲು ಇರ್ತದೆ, ಇನ್ಸೈಡ್ ಇರ್ತದೆ ಮತ್ತು ಔಟ್ಸೈಡ್, ಒಳ ಮತ್ತು ಹೊರ ಸಹ ಎಲ್ಲ ರೀತಿ ಕವರ್ ಆಗಿರ್ತದೆ. ಸ್ಟೋರೇಜ್ ಕೆಪಾಸಿಟಿ 90 ದಿನಗಳು ಸ್ಟೋರೇಜ್ ಕೆಪಾಸಿಟಿ ಇತ್ತು. ಮತ್ತು ಸಾಮಾನ್ಯವಾಗಿ ಯಾರೇ ಕಳ್ಳರು ಬಂದಾಗ
ಅವ್ರಿಗೆ ಅರಿವು ಇರ್ತದೆ. ಎಲ್ಲಿ ಫಸ್ಟ್ CC ಕ್ಯಾಮ್ರಾ ಟಾರ್ಗೆಟ್ ಮಾಡಿ ಅದನ್ನು ಡ್ಯಾಮೇಜ್ ಮಾಡ್ತಾರೆ, ಅದರ DVD ಸಮೇತ ತೊಗೊಂಡು ಹೋಗ್ತಾರೆ. ಬಟ್ ಅವರು ಕಾಣದ ರೀತಿ ಹೈಟು ಮತ್ತು ಹಿಡನ್ ಪ್ಲೇಸಸ್ಸಲ್ಲಿ ಇಟ್ಟಿರುವಂಥದ್ದು ತುಂಬ ಹೆಚ್ಚುವಂಥದ್ದು. ಮತ್ತು ಎಲ್ಲ CC ಕ್ಯಾಮ್ರಾಗಳಿಗೆ ಯಾರು ಹೆಡ್ ಕ್ವಾರ್ಟರ್ಸಲ್ಲಿ ಕಮಾಂಡ್ ಸೆಂಟ್ರಲ್ಲಿ ನಾವೇನು ಟ್ರಾಫಿಕ್ ಹೆಡ್ ಕ್ವಾರ್ಟರ್ಸ್ ಕಮಾಂಡ್ ಸೆಂಟರ್ ಇರ್ತಲ್ಲ ಆ ಥರ ಯಾವಾಗಲೂ ವೀಕ್ಷಣೆ ಮಾಡ್ತಾ ಇರ್ತಾರೆ. ಮತ್ತು ಈಗ ಕೋಟೇಕರ್ ಬ್ಯಾಂಕಲ್ಲಿ ಪ್ರಾಬ್ಲಮ್ ಬಂದಿದ್ದು, ಅಲ್ಲಿ ಓಪನ್ ಇದೆ. ಯಾರೇ ಗಿರಾಕಿಗಳು ಬಂದಾಗ, ಗ್ರಾಹಕರು ಬಂದಾಗ ಸಲೀಸಾಗಿ ಸ್ಟಾಫನ್ನು ಮುಟ್ಟಬೋದು, ಒಳಗೆ ನುಗ್ಗಬಹುದು. ಬಟ್ ಅವರು ಸ್ಟಾಫ್ ಕೂರುವ ಸ್ಥಳ ಮತ್ತು ಯಾರು ಕಸ್ಟಮರ್ಸ್ ಬರೋ ಗ್ರಾಹಕರು ಬರೋ ಸ್ಥಳದಲ್ಲಿ ಮಧ್ಯ ಇದು ಇದೆ, ಚೈನು ಇಟ್ಟಿದ್ದಾರೆ, ಗ್ರಿಲ್ ಇಟ್ಟಿದ್ದಾರೆ. ಗ್ರಿಲ್ ಇಟ್ಟು ಸೆನ್ಸಾರ್ ಸಹ ಇಟ್ಟಿದ್ದಾರೆ. ಹಾಗಾಗಿ ಯಾರೇ ಬರಲಿ ಒಂಥರ ಗ್ರಿಲ್ ಕ್ಯಾಬಿನ್ ಸ್ಟಾಫ್ ಸೆನ್ಸರ್ ಇರುತ್ತೆ. ಗ್ರಿಲ್ ಕ್ಯಾಬಿನ್ ಇರೋದ್ರಿಂದ ಯಾರು ಒಳಗೆ ನುಗ್ಲಿ ಪ್ರವೇಶ ಮಾಡೋಕ್ಕಾಗಲ್ಲ. ಅವರು ಸಹ ಸೆನ್ಸರ್ ಇಟ್ಟಿರ್ತಾರೆ. ಸಂಬಂಧಪಟ್ಟ ಸ್ಟಾಫ್ ಯಾರಿದ್ದೀರೋ ಅವರು ಮಾತ್ರ ಬರ್ಬೋದು. ಬೇರೆಯವ್ರು ಬಂದರೆ ಆಟೋಮೆಟಿಕಾಗಿ ಮತ್ತೆ ಸೈರನ್ ಹೊರಗಡೆ ಹೋಗುತ್ತೆ, ಮತ್ತು ಕಮಾಂಡ್ ಸೆಂಟ್ರಿಗೆ ಹೋಗುತ್ತೆ, ನಮ್ಮ ಕಂಟ್ರೋಲ್ ರೂಮ್ ಸಹ ಲಿಂಕ್ ಆಗಿರ್ತದೆ. ಆ ರೀತಿ ಇದೆ. ಅದೇ ರೀತಿ ಸ್ಟ್ರಾಂಗ್ ರೂಮು, ಲಾಕರ್ ಸಹ ಅದೇ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಸ್ಟ್ರಾಂಗ್ ರೂಮ್ಗೆ ಯಾರಾದರೂ ಇಬ್ಬರು ಅಲ್ಲಿ ಜವಾಬ್ದಾರಿತ ಮ್ಯಾನೇಜರ್ ಜೊತೆಗೆ ಇನ್ನೊಬ್ಬರು ಅವರು ಡಿಜಿಟಲ್ ಲಾಕ್ ಇರುತ್ತೆ, ಒಂದು ಪಾಸ್ವರ್ಡ್ ಇರುತ್ತೆ ಅಥವಾ ಕೀಗಳು ಇಬ್ಬರು ಹೋಗಿ ಅಲ್ಲಿ ತೆಗೆದ್ರೆ ಮಾತ್ರ ಓಪನ್ ಆಗುತ್ತೆ. ಆ ಇಬ್ಬರು ಹೊರತುಪಡಿಸಿ ಬೇರೆಯವರು ಹೋದರೆ ಸೆನ್ಸಾರ್ ಮತ್ತೆ ಸೈಲೆಂಟ್ ಹೋಗುತ್ತೆ ಅಂತ ಸಿಸ್ಟಮ್ ಇದೆ. ಆಮೇಲೆ ಎಂಟ್ರಿ ಗೇಟು, ಸ್ಟ್ರಾಂಗ್ ರೂಮ್ ಮೇಲೆ ಎಲೆಕ್ಟ್ರಾನಿಕ್ ಲಾಕಿಂಗ್ ಸಿಸ್ಟಮ್ ಇದೆ. ಆಮೇಲೆ ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಕೋಟೇಕರ್ ಬ್ಯಾಂಕಲ್ಲಿ ನೋಡಿದ್ದು ನೆರೆಯವರ ಹತ್ರ ಸಂಪರ್ಕ ಕಡಿಮೆ ಇತ್ತು. ಸೊ ನೆರೆಯವರೆಲ್ಲರೂ ಗೊತ್ತಿತ್ತು, ಏನಾಯಿತು ಗೊತ್ತಿರಲಿಲ್ಲ. ಅವರು ನೆರೆಯವರು ಯಾರಾದರೂ 112ಗೆ ಫೋನ್ ಮಾಡಿದರೆ, 112 ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಿದರೆ ಕೇವಲ 3-4 ನಿಮಿಷಕ್ಕೆ ಬರುವ ವ್ಯವಸ್ಥೆ ಇದೆ ಈಗ. ಹಾಗಾಗಿ ಒಂದು ಪೊಲೀಸ್ ಸ್ಟೇಷನ್ಗೆ ನಮ್ಮ ಮಂಗಳೂರು ಸಿಟಿ ಕಮಿಷನರ್ ಹತ್ತಲ್ಲಿ 2 ವಯಸ್ಸಲ್ಲರು ತಾವೇನಾದರೂ ಫೋನ್ ಮಾಡಿದ್ರೆ 112ಗೆ ಕೂಡಲೇ ಅದು ಲೊಕೇಶನ್ ಆಗಿ ಆಟೋಮೆಟಿಕ್ಕಾಗಿ ನಾವು ಎಲ್ಲಿಂದ ಫೋನ್ ಮಾಡಿತ್ತು ಅದೇ ಜಾಗಕ್ಕೆ ಕೇವಲ 4 ನಿಮಿಷ ತೊಗೊಳುತ್ತೆ. ಕೆಲವು ಮೂಡುಬಿದ್ದಿರೋಂಥದ್ದು ಒಂದು 5-6 ನಿಮಿಷ ತೊಗೋಬೋದು. ಅಂಥದ್ದು ಸಹ ಫೋನ್ ಮಾಡಿಲ್ಲ. ಕೇವಲ ಅದೇ ರಸ್ತೆಯಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇತ್ತು. ಅವರೇನೋ ಫೋನ್ ಮಾಡಿದರೆ ಕೇವಲ 2 ನಿಮಿಷದಲ್ಲಿ ಬರ್ತಿದ್ರು. ಆ ಟೈಮಲ್ಲಿ ಅವರು ಆಪ್ರೇಟ್ ಮಾಡೋ ಟೈಮು 6 ನಿಮಿಷ. ಆಮೇಲೆ ಮತ್ತೊಂದು ವಿಚಾರ, ಇಲ್ಲಿ ಕೆಲವರು ಹೇಳಿದ್ರು ಏನೋ ಹಳೆ ಕಟ್ಟಡ ಹಾಗೇ ಮುಂದುವರಿತಾ ಇದೆ, ತಮ್ಮ ಬಿಸ್ನೆಸ್ ಜಾಸ್ತಿ ಆಗಿದೆ, ಗೋಲ್ಡ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಆ ಕೆಪಾಸಿಟಿ ತಕ್ಕಂತೆ ಅದೇ ಹಳೆ ಕಟ್ಟಡದಿಂದ ಆ ಲೊಕೇಶನ್, ಜಾಗ್ರಫಿಕಲ್ ಲೊಕೇಶನ್ ನೋಡಿದ್ರೆ ತುಂಬ ಆಪತ್ತು, ಬರೀ ಡೇಂಜರಸ್ ಪೊಸಿಷನ್ ಇರುತ್ತೆ. ಒಂದು ಎಕ್ಸಾಂಪಲ್, ನ್ಯಾಷನಲ್ ಬ್ಯಾಂಕು ಒಂದು ಎಷ್ಟು ಹೇಳೋದು ಈಗಲೂ ಭಯ ಆಗುತ್ತೆ. ಬಂದಾಗ ನೋಡೋಣ ಅಂತೇಳಿ ಒಂದು ವೀಕ್ಷಣೆ ಮಾಡೋಕ್ಕೆ ಹೋದಾಗ ಒಂದು ಹಳೆಯ ಬ್ಯಾಂಕು, ನ್ಯಾಷನಲೈಸ್ ಬ್ಯಾಂಕು, ಒಂದು ATM ಇದೆ, ಒಂದು CC ಕ್ಯಾಮ್ರಾ 1-2 ಇದೆ. ಅದು ಸರಿಯಾಗಿ ದಿಕ್ಕು ಸಹ ಸರಿ ಇಲ್ಲ, ಸರಿಯಾಗಿ ಕಾಣಿಸಲ್ಲ, ಕೇವಲ 2 ಇಟ್ಟಿದ್ದಾರೆ. ನಾನು ಹೋದಾಗ ಸೇಮ್ ಮಹಿಳಾ ಸಿಬ್ಬಂದಿ ಇರ್ತಿದ್ರು. ಇಬ್ಬಾಗ ಹೋದಾಗ ಅದು JCB ಇಟ್ಯಾಚಲ್ಲಿ ಕೆಲಸ ಮಾಡ್ತಿದ್ರು, ಖಾಲಿ ಜಾಗ, ಅದು ಔಟ್ಸ್ಕರ್ಟ್ಸಲ್ಲಿ ಇತ್ತು. ಆಮೇಲೆ ಗೋಡೆ ಇತ್ತು, ತುಂಬ ಹಳೆಯ ಕಟ್ಟಡ, ಮೋಸ್ಟ್ಲಿ 60-70 ವರ್ಷ ಆಗಿರ್ತದೆ. ಆ ಗೋಡೆ ಅಟ್ಯಾಚ್ಡ್ ಸ್ಟ್ರಾಂಗ್ ರೂಮ್ ಇದೆ, ಲಾಕರ್ ಇದೆ, ಮ್ಯಾನೇಜರ್ ಒಪ್ಕೊಂಡು. ಅದ್ರ ಮಧ್ಯ ಏನೂ ಇಲ್ಲ. ಸೊ ಯಾರಾದ್ರು ಗೋಡೆ ಹೊಡೆದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗ್ಬಿಡ್ತಾನೆ, ಸೀದಾ ಚಿನ್ನ ಸಿಗುತ್ತೆ. ಸೊ ಅಂಥದಕ್ಕೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕರೆದು ವಾರ್ನ್ ಮಾಡಿ ಎಲ್ಲ ಇದು ಮಾಡಿದ್ವಿ. ಸೊ ನಿಮಗೆಲ್ಲ ಗೊತ್ತಿದೆ, ಈಗೆಲ್ಲ ಎಲ್ಲ ಹೇಳಬೇಕಾದ್ರೆ ಎಲ್ಲ ದೊಡ್ಡ ಎಲ್ಲ ಫೈನಾನ್ಸ್ ಕಂಪ್ನಿಯವರು, ನ್ಯಾಷನಲ್ ಬ್ಯಾಂಕ್ವರೆಲ್ಲ ಏನು ಗೋಡೆ ಇರುತ್ತಲ್ಲ ಕಾಂಕ್ರೀಟ್ ಜೊತೆಗೆ ಮೆಟಲ್ ಕವರ್ಡ್ ಗೋಡೆಯನ್ನು ಸಹ ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ನಾನು ನೋಡ್ತೀನಿ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಕೆಲವು ಯಾಕಂದ್ರೆ ಈಗ ಎನ್ಕ್ವೈರಿ ಮಾಡ್ತಿದ್ದಾಗ ಒಂಥರ ರಿಸರ್ಚ್ ಟೈಪ್ ಮಾಡ್ತೀವಿ, ಅಂಥ ಟೈಮಲ್ಲಿ ಕಂಡು ಬಂದಿದ್ರೆ ಇನ್ಕ್ಲೂಡಿಂಗ್ ಆ ರೀತಿ ಭದ್ರತೆ ವ್ಯವಸ್ಥೆ ಇಟ್ಟುಕೊಂಡ್ರು ಸಹ ಅವರು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ದುಡ್ಡು ಜಾಸ್ತಿ ಇದ್ದರೆ ಜಮಾ ಮಾಡ್ತಾರೆ, ಮತ್ತು ನಗದು ಜಾಸ್ತಿ ಇದ್ದರೆ ಅವ್ರು ದೊಡ್ಡ ಲಾಕರ್ ಇಟ್ಕೊಂಡು ಮತ್ತೆ ಅಲ್ಲಿ ಸ್ಥಳಾಂತರ ಮಾಡ್ತಾರೆ, ರಿಸ್ಕ್ ತೊಗೊಳ್ಳಲ್ಲ. ಬಟ್ ಈಗ ನಾನು ನೋಡ್ತೀನಿ ಸಹಕಾರ ಬ್ಯಾಂಕ್ ಸಂಸ್ಥೆಯಲ್ಲಿ ಎಷ್ಟೇ ಗೋಲ್ಡ್ ಇಟ್ಟರೆ ಸುಮ್ಮನೆ ಅಲ್ಲೇ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ತುಂಬ ಉದಾಸೀನ ಅನಿಸುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಎಚ್ಚೆತ್ಕೋಬೇಕು. ನಮ್ಮ ಉಪನಿಬಂಧಕರು ಅದ್ರ ಮೇಲೆ ಸ್ವಲ್ಪ SOP ಟೈಪ್ ಲಾಸ್ಟ್ ಟೈಮ್ ಮಾಡಿದ್ದೀವಿ. ಸೊ ಇಷ್ಟು ಕೆಪಾಸಿಟಿ ಇದ್ದು ಕೆಪಾಸಿಟಿ ಮೀರಿದ್ರೆ ದಯವಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ನಿಮಗೆ ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಸ್ಥಳಾಂತರಿಸುವುದು ಉತ್ತಮ. ಸ್ಥಳಾಂತರಿಸುವಾಗ
ಏನಾದರೂ GPS ವ್ಯವಸ್ಥೆ ಮಾಡಿರಬೇಕಾಗತ್ತೆ, ಮತ್ತು ಸ್ಥಳೀಯ ಪೊಲೀಸರಿಗೆ ಹೇಳಿ ಅಂಥದ್ದು ಇದು ಮಾಡಬೇಕಾಗ್ತದೆ. ಮತ್ತು ಲೋಕಲ್ ಬೀಟ್ ಆ ಮ್ಯಾನೇಜರ್ ಕೇಳಿದಾಗ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ, ಬೀಟ್ ಪೊಲೀಸ್ ಗೊತ್ತಿಲ್ಲ, ಈ ರೀತಿ ಸಂಪರ್ಕ ರಿಲೇಷನ್ಶಿಪ್ಪು ಕೊರತೆ ಇದೆ. ಹಾಗಾಗಿ ಎಲ್ಲ ಬ್ಯಾಂಕ್ ಅಧಿಕಾರಿ ಬ್ಯಾಂಕ್ ಭೇಟಿ ಕೊಡಬೇಕು, ಆಮೇಲೆ ಎಲ್ಲ ಡಿಸ್ಪ್ಲೇ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್, ಒಂದು ಪೊಲೀಸ್ ಇನ್ಸ್ಪೆಕ್ಟ್ರು, ಒಂದು 112 ಮತ್ತು ಸಂಬಂಧಪಟ್ಟ ಬೀಟ್ ಸಿಬ್ಬಂದಿ, ಆಗ ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗಾಗಿ ಕೋಟೇಕರ್ ಬ್ಯಾಂಕ್ ಇದರಲ್ಲಿ ಸರಿಯಾಗಿ ಅವರು ಯಾರನ್ನು ಗೊತ್ತಿಲ್ಲ ವಿಚಾರಿಸಿದಾಗ ಆ ಥರ ಇದಾಯಿತು. ಈಗ ಎಲ್ಲ ಆಧುನಿಕವಾದ ಟೆಕ್ನಾಲಜಿ ಬಂದಿದೆ, AI ಕ್ಯಾಮ್ರಾಸ್ ಇದೆ, ಎಲ್ಲ ಏನು ಸೆಕ್ಯೂರಿಟಿ ಮೆಸೇಜ್ ಮಾಡಲಿಕ್ಕೆ ತುಂಬ ಸುಲಭ. ಈಗ ನಮ್ಮ ಅಧ್ಯಕ್ಷರು ಮನಸ್ಸು ಮಾಡಿದ್ರೆ, ಯಾಕಂದರೆ ಈಗ ನೆನಪಾಗ್ತಾಯಿದೆ, ಒಂದು ಇಲ್ಲೇ ಸೊಸೈಟಿ ಕಮಾಂಡ್ ಸೆಂಟರ್ದು ಮಾಡಿದ್ವಿ. ತಮ್ಮ ವ್ಯವಸ್ಥೆ ಗೊತ್ತಿಲ್ಲ, ತಮ್ಮ ಆಡಳಿತ ಬಗ್ಗೆ ಗೊತ್ತಿಲ್ಲ, ಹೇಳೋದು ನನ್ನ ಸಜೆಷನ್. ಎಕ್ಸಾಂಪಲ್, ಈಗ ನಾವು DCP ಕ್ರೈಮ್ ಒಂದು ಟಾಪಿಕ್ ಬರುತ್ತೆ, ಏನೋ ಮಂಗಳೂರು ಏನು ಎಲ್ಲ ಸಂಪರ್ಕ ಇರೋ ರಸ್ತೆಗಳಲ್ಲಿ ಯಾವುದೇ ವಾಹನ ಬರಲಿ, ANPR ಅಂತ ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್, ಎಲ್ಲ ವಾಹನಗಳ ಸಂಖ್ಯೆಗಳು ಸಹ ಅಲ್ಲಿ ಲಾಗ್ ಆಗುತ್ತೆ ಕಮಾಂಡ್ ಸೆಂಟರ್, ಎಲ್ಲ ಸಹ ವೀಕ್ಷಣೆ ಮಾಡ್ಬೋದು. ಅದೇ ರೀತಿ ಫೇಸ್ ರೆಕಾಗ್ನೈಸ್ ಕ್ಯಾಮ್ರಾ ಬರ್ತಾ ಇದೆ. ಇಂಥವ್ರ ಆರೋಪಿ ಇಂಥವ್ರು ಲಿಸ್ಟ್ ಮಾಡಿದ್ರೆ ಅವನೇನಾದರೂ ಎಂಟ್ರಿ ಆದರೆ ನಮಗೆ ಪಾಪ್ ಆಗುತ್ತೆ, ಮೆಸೇಜ್ ಬರುತ್ತೆ, ಓ ಇಂಥ ವ್ಯಕ್ತಿ ಇಂಥ ಕಡೆ ಬಂದ ಅಂತ. ಈ ಥರ ಅಡ್ವಾನ್ಸ್ ಆಗಿದ್ದು ಇಡೀ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯೆಲ್ಲ ಮಾಡುವಾಗ, ನಮ್ಮ ಅಧ್ಯಕ್ಷರು ಮನಸ್ಸು ಮಾಡುವಾಗ ಒಂದು ಕಮ್ಯುನಿಟಿ ಸೆಂಟರ್ ಸ್ಥಾಪನೆ ಮಾಡಿ ಅವರಿಗೆ ಎಲ್ಲ ಲಿಂಕ್ಸು, ಎಲ್ಲ ಸಹಕಾರ ಬ್ಯಾಂಕ್ಗಳಿಗೆಲ್ಲ ಲಿಂಕ್ ತಂದರೆ ಇಲ್ಲೇ ಸಹ ಸ್ವಲ್ಪ ಇದ್ದರೆ ಸೆಕ್ಯೂರಿಟಿಯನ್ನು ಬಲಪಡಿಸಬೇಕು ಅಂತೇಳಿ ನನ್ನ ಅನಿಸಿಕೆ ಇದಾಗಿದೆ. ನಂತರ ನಾವು ಅಂದ್ಕೊಂಡಿರ್ತೀವಿ ಕೇವಲ ಬ್ಯಾಂಕ್ ಒಳಗೆ ಮಾತ್ರ ಸುರಕ್ಷಿತ ಇದ್ರೆ ಸಾಕು ಅಂತ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅನೇಕ ಪ್ರಕಾರಗಳು ದಾಖಲಾಗ್ತಾ ಇದೆ. ಏನು ಗಿರಾಕಿಗಳು ಏನೋ ಹಣ ಏನೋ ನಗದು ಇದು ಗೋಲ್ಡು ಫ್ಲಿಸ್ ಮಾಡೋದಂಥ ಗೋಲ್ಡನ್ನು ಬಿಡಿಸ್ಕೊಂಡು ಹೋಗುವಾಗ ಅದನ್ನು ಫಾಲೋ ಮಾಡ್ತಾರೆ. ಫಾಲೋ ಮಾಡಿ ಅಲ್ಲಿ ಸಹ ರಾಬರಿಗಳಾಗೋ ಸಾಧ್ಯತೆ ಇದೆ. ನಗದಲ್ಲಿ ಹೋಗುವಾಗ ಬರೀ ರಾಬರಿ ಅಲ್ಲ, ಕೆಲವು ಅಟೆನ್ಷನ್ ಡೈವರ್ಷನ್ ಅಂತೇಳಿ ಒಂದಿದೆ. ಒಂದು ಓಜಿಕುಪ್ಪಂ ಅಂತ ಊರಿದೆ ಒಂದು ಚಿತ್ತೂರು ಹತ್ರ. ಆ ಊರಲ್ಲಿ ಇಡೀ ಊರೇ ಕಳ್ಳರು. ಆ ಇಡೀ ಆ ಗ್ಯಾಂಗು ಕರ್ನಾಟಕ ಸ್ಟೇಟ್ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಸಂಚರಿಸಿಕೊಂಡು ಅಟೆನ್ಷನ್ ಡೈವರ್ಷನ್ ಮಾಡಿ ಸುಮಾರು ಹಣವನ್ನು ದೋಸ್ತಾ ಇರೋದು ಸಹ ಸುಮಾರು ಪ್ರಕರಣಗಳಲ್ಲಿ ನಾವು ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಆಲ್ರೆಡಿ ತಮ್ಮ ಬ್ಯಾಂಕಲ್ಲಿಗೆ ನಮ್ಮ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಇಂಟರ್ ಆಡಿಟಿಂಗ್ ಮಾಡಿದ್ದಾರೆ. ಏನೇನು ಲ್ಯಾಪ್ಸಸ್ ಇದೆಯೋ ಅದು ದಯವಿಟ್ಟು ಸರಿಪಡಿಸಿ ಅಂತ ಹೇಳಿದ್ದಾರೆ. ದಯವಿಟ್ಟು ಸೂಚನೆಗಳನ್ನ ಪಾಲನೆ ಮಾಡಲು ಎಲ್ಲ ನಮ್ಮ ಪೊಲೀಸ್ ವತಿಯಿಂದ ಕೊಡ್ತೀವಿ. ಎರಡನೇದು ಸೈಬರ್ ಕ್ರೈಮು. ಸೈಬರ್ ಕ್ರೈಮ್ ಅಂದರೆ ಸಾಮಾನ್ಯವಾಗಿ ವಿವಿಧ ಅಪರಾಧಗಳಿರ್ತದೆ. ಬಟ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಹಣವನ್ನು ಗಳಿಸುವ ದುರುದ್ದೇಶದಿಂದ ಸೈಬರ್ ಅಪರಾಧಗಳನ್ನು ಎಸಗುತ್ತಾರೆ. ಈಗ ದೇಶದಲ್ಲಿ 3ರಲ್ಲಿ 2 ಜನ ಇಂಟರ್ನೆಟ್ನ ಉಪಯೋಗಿಸ್ತಾ ಇದ್ದಾರೆ ಮತ್ತು 48ರಿಂದ 50% ಜನ ದೇಶದ ವ್ಯಾಪ್ತಿ ಮೊಬೈಲ್ ಬ್ಯಾಂಕಿಂಗು ಉಪಯೋಗಿಸ್ತಾರೆ. ಮೊಬೈಲ್ ಬ್ಯಾಂಕಿಂಗ್ ಹಾಗಾಗಿ ಏನಿದೆ ಮೊಬೈಲೇ ಬ್ಯಾಂಕ್ ಇದ್ದಂಗೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಸುಲಭವಾಗಿ ಇದು ರಿಸ್ಕಿ, ಫಿಸಿಕಲಿ ರಾಬರಿ ಡಕಾಯಿತು ಅನ್ನೋದು ರಿಸ್ಕ್ ಇದೆ. ಬಟ್ ರಿಸ್ಕ್ ಇಲ್ಲದೆ ಎಲ್ಲೋ ಕೂತ್ಕೊಂಡು ಆಪ್ರೇಟ್ ಮಾಡಿ ಕೋಟ್ಯಾಂತರ ರೂಪಾಯಿ ದೋಚ್ಕೋಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ವ್ಯತ್ಯಾಸ, ಇದರಲ್ಲಿ ಅವ್ನು ಸಿಕ್ಕಾಕೊಳ್ಳಲ್ಲ, ಎಲ್ಲ ಫೇಕು KYC ಇರುತ್ತೆ. ಹಾಗಾಗಿ ಎಲ್ಲೋ ಇರ್ತಾನೆ, ಅಮೌಂಟು ಯಾವುದೋ 2 ವಿವಿಧ ಅಕೌಂಟ್ ವರ್ಗಾವಣೆ ಮಾಡಿ ಕೊನೆಯಲ್ಲಿ ಕ್ರಿಪ್ಟೋ ಕರೆನ್ಸಿ ಕನ್ವರ್ಟ್ ಮಾಡಿ ಚೆನ್ನಾಗಿ ಕಳಿಸ್ಕೊಟ್ರೇನು ಗೊತ್ತಾಗಲ್ಲ. ಕೇವಲ ಒಂದಿನದಲ್ಲಿ ಕೋಟ್ಯಾಂತರ ರೂಪಾಯಿ ದೋಸ್ತಾ ಇದ್ದಾರೆ. ಈಗ ಅದಕ್ಕೆ ಅವಲೋಕನೆ ಮಾಡಿದಾಗ ಸೈಬರ್ ಕ್ರೈಮ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಪ್ರಕಾರ 3 ಕಾರಣ. ಒಂದು ಗ್ರೀಡಿ, ದುರಾಸೆ. ಯಾರಿಗೆ ಬಲಿ ಆಗ್ತಾರೋ ಅವ್ರು ಹೇಳೋದು, ವಿಕ್ಟಿಮ್ಸ್ ಯಾರಿದ್ದಾರೋ ಅವ್ರು ಯಾಕೆ ಈ ರೀತಿ ಬಲಿಪಶು ಆಗ್ತಾರೆ ಅಂದರೆ, ಒಂದು ಗ್ರೀಡಿ, ಇನ್ನೊಂದು ಫಿಯರ್, ಭಯ, 3ನೇದು ಇಗ್ನೋರೆನ್ಸ್. ಒಂದು ಗ್ರೀಡಿ ಅಂದರೆ ಯಾವುದೋ ಒಬ್ಬ ಅಪರಿಚಿತ ತಮ್ಮನ್ನು ಸಂಪರ್ಕಿಸಿ ಇದರಲ್ಲಿ ಹೂಡಿಕೆ ಮಾಡಿ ಇಷ್ಟು ಲಾಭ ಬರುತ್ತೆ
ಅಂದಾಗ ಅದನ್ನು ನಂಬಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮೂರ್ನಾಮ ಹಾಕೊಂಡಿರೋ ಸಹ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಎರಡನೇದು, ಏನು ಸಾಮಾನ್ಯವರು ವ್ಯಕ್ತಿಗಳು ಮಾತ್ರ ಅಲ್ಲ, ಅನ್ಎಜುಕೇಟೆಡ್ ಅಲ್ಲ, ಅವಿವಾದರಲ್ಲ, ಇತ್ತೀಚೆಗೆ NIT ಪ್ರೊಫೆಸರ್ ಬಲಿಪೋಸಾಗಿದ್ದಾರೆ, ಡಾಕ್ಟ್ರು, ಅಡ್ವೊಕೇಟು, ಆಮೇಲೆ ನಮ್ಮ ಗೌರ್ಮೆಂಟ್ ಆಫೀಸರ್ ಒಬ್ಬರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದ್ದವರು. ಆ ವಿಕ್ಟಿಮ್ ಲಿಸ್ಟ್ ತೊಗೊಂಡ್ರೆ ಎಜುಕೇಟೆಡು, ಅನ್ಎಜುಕೇಟೆಡು, ರಿಚ್ಚು, ಪೂರ್ ಎಲ್ಲರೂ ಇದ್ದಾರೆ. ಹಾಗಾಗಿ ಇದಕ್ಕೆ ದುರಾಸೆ. ಇನ್ನೊಂದು ಫಿಯರ್ ಅಂದರೆ ಡಿಜಿಟಲ್ ಅರೆಸ್ಟು. ಯಾವುದೋ ಒಬ್ಬ ಅನಾಮಧೇಯ ಕಾಲ್ ಮಾಡಿ ಈ ಥರ ವಿಡಿಯೋ ಕಾಲ್ ಮುಂಬೈ ಪೊಲೀಸು ಅಥವಾ CBI ನೆಪದಲ್ಲಿ ವಿಡಿಯೋ ಕಾಲ್ ಮಾಡಿದಾಗ ಅಲ್ಲಿ ಇದೆ ಸೆಟಪ್ ಆಗಿರುತ್ತೆ, ಯೂನಿಫಾರ್ಮ್ ಹಾಕ್ಕೊಂಡು ಟ್ರೈನ್ ಟೈಪು ಕುಳಿತುಕೊಂಡು ಸುಮ್ಮನೆ ಎದುರಿಸಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತೇಳಿ ಒಂದು FIR ತೋರಿಸ್ತಾನೆ. ಅದ್ರ FIR ನಿಮ್ಮ ನೇಮ್ ಎಲ್ಲ ಫೇಕ್ FIR ರಿಫ್ಲೆಕ್ಟ್ ಆಗುತ್ತೆ. ಸೊ ತಮ್ಮ ಆಧಾರ್ ಕಾರ್ಡು ನಂಬರ್ ಇರುತ್ತೆ. ಆಧಾರ್ ಕಾರ್ಡ್ ನಂಬರ್ ಇದ್ದ ತಕ್ಷಣ, ಬ್ಯಾಂಕ್ ಅಕೌಂಟ್ ನಂಬರ್ ಇದ್ದ ತಕ್ಷಣ ತಾವು ಗಡಿಬಿಡಿ ಆಗಿರ್ತಾರೆ. 100% ತಮಗೆ ಇದು ನಿಜವಾಗಿರ್ತದೆ, ಏನೋ ಗೊತ್ತಿರೋದು ಯಾವುದೋ ಲಿಂಕ್ ಆಗಿ ನನ್ನ ಆಧಾರ್ ಕಾರ್ಡ್ ದುರುಪಯೋಗ ಪಡಿಸ್ಕೊಂಡಿದೆ ಅಂತ ಎದುರ್ತೀರ. ಅವ್ರೇನು ಮಾಡ್ತಾರೆ, ಆಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನು ಎದುರಿಸಿ ಇವರು ಅಂಡರ್ ಡಿಜಿಟಲ್ ಅರೆಸ್ಟ್ ಅಂತಾರೆ. ಡಿಜಿಟಲ್ ಅರೆಸ್ಟ್ ಅನ್ನೋದು ಯಾವುದೇ ಕಾನೂನು ಇಲ್ಲ. ಡಿಜಿಟಲ್ ಅರೆಸ್ಟ್ ಅಂತ ಬಂದ ತಕ್ಷಣ ತಮ್ಮನ್ನು ಹೊರಗಡೆ ಬಿಡಲ್ಲ, ಹೊರಗಡೆ ಹೋಗೋಕ್ಕೆ ಬಿಡಲ್ಲ. ಸುಮಾರು 8, 10, 15 ಗಂಟೆ ಕಾಲ ನಿರಂತರವಾಗಿ ವಿಚಾರಣೆ ಮಾಡೋ ನೆಪದಲ್ಲಿ ಎದುರಿಸಿ ಕೂಡಿಟ್ಟು ಮಾನಸಿಕವಾಗಿ ಕುಗ್ಗಿಸಿ ಅವರು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಮೌಂಟ್ ಎಷ್ಟಿದೆ ಅಂತೇಳಿ ನಿಮ್ಮಿಂದನೇ ಬಾಯಿ ಬಿಡಿಸ್ಕೊಂಡು ಅಮೌಂಟ್ನ ವರ್ಗಾವಣೆ ಮಾಡಿಸ್ಕೊಳ್ತಾರೆ. ಇದು ಭಯ. ನನಗೆ ಬೇಜಾರಾಗಿದೆ ಅಂದರೆ ಅಡ್ವೊಕೇಟ್ ಒಬ್ಬರು ಡಿಜಿಟಲ್ ಅರೆಸ್ಟಲ್ಲಿ NIT ಪ್ರೊಫೆಸರ್ ಒನ್ ಮಂತ್ ಬ್ಯಾಕ್ ಸುಮಾರು ಲಕ್ಷಾಂತರ ಕಳ್ಕೊಂಡ್ಬಿಟ್ರು. ಈ ಥರ ಇದೆ. ಇದೊಂದು ಇಗ್ನೋರೆನ್ಸ್. ಯಾವುದೋ ಒಂದು ಲಿಂಕ್ ಬರುತ್ತೆ, ಪ್ಲಸ್ ವೆಬ್ಸೈಟಲ್ಲಿ ಯಾವುದೋ ಲಿಂಕ್ ಬರುತ್ತೆ, ಅವು ಒತ್ತುತ್ತೀರಾ, ಅದು ಹ್ಯಾಕ್ ಆಗುತ್ತೆ. ತಮ್ಮಲ್ಲಿ ಇರತಕ್ಕಂಥ ಎಲ್ಲ ಮಾಹಿತಿ ಸೋರಿಕೆಯಾಗಿ ಅಕೌಂಟ್ ಆಟೋಮೆಟಿಕ್ಕಾಗಿ ಅಮೌಂಟ್ ಎಲ್ಲ ವರ್ಗಾವಣೆ ಆಗಿರ್ತದೆ. ಈಗ ಒಂದೇನಂತ ಹೇಳಿದ್ರೆ, ಈಗ ಮಾಧ್ಯಮ ಮಿತ್ರರಿದ್ದಾರೆ, ಅದು ಅವ್ರಿಗೆ ಯಾವತ್ತು ಹೇಳೋದಷ್ಟೇ. ಈಗ ಅನೇಕ ಇವರಿಗೆ ಯಾಕೆ ವಿಕ್ಟಿಮ್ಸು ನಾವು ಸಂಶೋಧನೆ ಮಾಡಿದಾಗ ಅವ್ರಿಗೆ ಹೊರಗಡೆ ಪ್ರಪಂಚನ ಗೊತ್ತಾಗಲ್ಲ. ಕೆಲವು ಈಗ NIT ಪ್ರೊಫೆಸರ್ ಆಗಲಿ, ಯಾರಾಗಲಿ, ಅಡ್ವೊಕೇಟ್ ಆಗಲಿ, ದಿನನಿತ್ಯದ ಏನು ನಡೀತಾ ಇರೋಂಥ ಸಮಾಜದಲ್ಲಿ ಏನು ನಡೀತಾ ಇದೆ ಅಂತೇಳಿ ಗೊತ್ತಾಗಲ್ಲ, ಪ್ರಪಂಚದಲ್ಲಿ ಗೊತ್ತಾಗಲ್ಲ, ಜನರಲ್ ನಾಲೆಜ್ ಇರಲ್ಲ. ಅಟ್ಲೀಸ್ಟು ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾಗೆ. ಅದರಲ್ಲಿ ಅವನ್ನೇ ಪ್ರಿವೆನ್ಷನ್ ಅಂದರೆ ಏನು? ಪ್ರಿವೆನ್ಷನ್ ಇಸ್ ನಥಿಂಗ್ ಬಟ್ ಅವೇರ್ನೆಸ್. ಈಗ ಅವರು ಅವೇರ್ನೆಸ್ ಮಾಡೋದ್ರಿಂದ ಎಷ್ಟು ಪ್ರಿವೆಂಟ್ ಆಗಿದೆ. ಈಗ ಮಂಗಳೂರು ಸಿಟಿಯಲ್ಲಿ 2024ರಲ್ಲಿ 137 ಸೈಬರ್ ಫ್ರಾಡ್ ಕೇಸಸ್ FIR ಆಗಿತ್ತು. 137, 41 ಕೋಟಿ ಕಳ್ಕೊಂಡಿದ್ರು. 137ಗೆ ಈಗ 123 ಆಗಿದೆ. 123 ಈ ವರ್ಷ ಮತ್ತು 36 ಕೋಟಿ. ಸೊ 5 ಕೋಟಿ ಕಡಿಮೆ ಆಗಿದೆ. ಇದೆಲ್ಲ ಅವರ ಜಾಗೃತಿ ಮೂಡಿಸೋಕ್ಕೆ ಅವರು ನೀಡುತ್ತಿರುವ ಕೊಡುಗೆ ಅಂತೇಳಿ ಭಾವಿಸಿದರು. ಯಾರು ವಿಕ್ಟಿಮೈಸ್ಡ್ ಆಗಿದ್ದಾರೆ, ಬಲಿಪೋಸ ಅವರು ಕೇಳಿದಾಗ ಅವ್ರಿಗೆ ಗೊತ್ತೇ ಇಲ್ಲ. ಮತ್ತೆ ನೋಡಿದ್ರೆ ನಿರಂತರವಾಗಿ ಅದನ್ನು ಹೊರತುಪಡಿಸಿ ಅವಶ್ಯಕ ಇರತಕ್ಕಂಥ ಕೆಲವು ವಿಚಾರಗಳನ್ನು ನೀವು ತಿಳಿದುಕೊಳ್ಳಲೇಬೇಕಾದಂಥ ಅಗತ್ಯ ಇದೆ. ಅದನ್ನು ಮಾತ್ರ ಸೂಚ್ಯವಾಗಿ ನಾನು ಹೇಳ್ತೇನೆ. ಪ್ರಪ್ರಥಮವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಸಭಾಧ್ಯಕ್ಷರೇ ಹಾಗೂ ಈ ಬೃಹತ್ ಒಂದು ಬ್ಯಾಂಕ್ ಏನಿದೆ, ಈ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್, ಅದರ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜನ್ ಕುಮಾರ್ ಅವರೇ, CEOs ಈ ಬ್ಯಾಂಕಿನ ಬೇರೆ ಬೇರೆ ಕಡೆಯಿಂದ ಶಾಖೆಯಿಂದ ಬಂದಿದ್ದೀರಿ. ತಾವು MD ಅವರೇ, ನನ್ನ ಸಹೋದ್ಯೋಗಿ ಅಧಿಕಾರಿ ಮಿತ್ರರೇ ಮತ್ತು ಎಲ್ಲ ಆಹ್ವಾನಿತರೆ, ಇಲ್ಲಿ ಒಂದು 2-3 ವಿಷಯ ನಾನು ಹೇಳಬೇಕು. ಅದನ್ನು EEC ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. E is for education, another E is for enforcement and C is for coordination. ಮೂಲತಃ ನಾನು ಇಲ್ಲಿ ಒತ್ತು ಹೇಳುವಂಥದ್ದು ಕೋಆರ್ಡಿನೇಷನ್ ರಿಲೇಟೆಡ್ ಇಶ್ಯೂ, ಸಮನ್ವಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಒತ್ತಿ ನಾನು ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಮಿಂಗ್ ಟು ಪೊಲೀಸ್ ಆ್ಯಂಡ್ ಬ್ಯಾಂಕ್ಸ್ ರಿಲೇಷನ್ಶಿಪ್, ಪೊಲೀಸ್ ಪಬ್ಲಿಕ್
ratio and how the police functions in the society. UN ಸ್ಟ್ಯಾಂಡರ್ಡ್ ಪ್ರಕಾರ ಪ್ರತಿ 1 ಲಕ್ಷ ಜನಸಂಖ್ಯೆಗೆ 222 ಜನ ಪೊಲೀಸರು ಇರಬೇಕು. ಆಸ್ ಪರ್ UN ರೇಷಿಯೋ ಪೊಲೀಸ್ ಪಬ್ಲಿಕ್ ಎಷ್ಟು ಇರಬೇಕು ಅಂತಂದ್ರೆ ಸ್ಟ್ಯಾಂಡರ್ಡ್ ಇಸ್ 222 ಪೊಲೀಸ್ಮೆನ್ ಫಾರ್ 1 lakh ಪಾಪ್ಯುಲೇಷನ್. ಅಂದರೆ ಎಷ್ಟಾಯಿತು? ಹೆಚ್ಚು ಕಮ್ಮಿ 450 ಜನಕ್ಕೇನೋ. ಹೌದಾ? ನನ್ನ ಗಣಿತ ಸರಿ ಇದ್ದರೆ 1 lakh ಡಿವೈಡೆಡ್ ಬೈ 222 ಸರಿನಾ? 450 ಜನಕ್ಕೆ ಒಬ್ಬರು ಪೊಲೀಸರು ಅಂತ ಲೆಕ್ಕ ಹಾಕ್ಕೊಂಡ್ರೆ ನಮ್ಮ ದೇಶದಲ್ಲಿ ಅದು ಡಬಲ್ ಇದೆ. 850 ಈಗ ಹತ್ತತ್ರ 1000 ಆಗಿರ್ಬೋದು. ಯಾಕಂದರೆ ನಿಮಗೆ ಎಲ್ಲ ಗೊತ್ತಿರ್ಬೋದು, ಜನಗಣತಿ ಆಗಿಲ್ಲ, 2011 ಲಾಸ್ಟ್. ಮತ್ತು ಇತ್ತೀಚೆಗೆ ಎಷ್ಟು ಜನಸಂಖ್ಯೆ ಬೆಳೆದಿದೆ, ಏನೇನು ಕತೆ, ಪೊಲೀಸ್ ಸಂಖ್ಯೆ ಎಷ್ಟು ಬೆಳೆದಿದೆ ಅಂತ ಈಗ ಮತ್ತೆ ನೀವು ಪುನಃ ಅದನ್ನು ವರ್ಕೌಟ್ ಮಾಡಿದರೆ ದಿ ಗ್ಯಾಪ್ ಮೇ ಬಿ ಸ್ಟಿಲ್ ಮೋರ್. ಸೊ ಹಾಗಾಗಿ ಇದನ್ನು ನಾನು ಯಾಕೆ ಹೇಳಿದೆ ನಿಮಗೆ ಅಂತಂತಂದರೆ, ಎಲ್ಲದಕ್ಕೂ ಕೂಡ ಪೊಲೀಸ್ನವ್ರ ಮೇಲೆ ಅವಲಂಬನೆ ಆಗುವಂಥದ್ದು ಸರಿಯಲ್ಲ. ನಮ್ಮ ಮಟ್ಟಿಗೆ ನಾವು, ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಪೊಲೀಸ್ ಪಬ್ಲಿಕ್ ಅಥವಾ ಪೊಲೀಸ್ ಮತ್ತು ಸಮಾಜದಲ್ಲಿರ್ತಕ್ಕಂಥ ಇತರ ವ್ಯಕ್ತಿಗಳನ್ನು ತುಲನಾತ್ಮಕವಾಗಿ ನೋಡಿದ್ರೆ ಅಂದರೆ ಏನಿದೆ ಅದು ರೇಷಿಯೋ ಈಸ್ 1 police personnel enough to guard 1000 people? ಇದೊಂದು ಯಕ್ಷ ಪ್ರಶ್ನೆ. ಹಾಗಾಗಿ ಏನು ಮಾಡಬೇಕು? ಮತ್ತೆ ಹಾಗಂತ ನಾವು ನಮ್ಮ ಜವಾಬ್ದಾರಿ ತಪ್ಪಿಸ್ಕೊಳ್ತಾ ಇಲ್ಲ. ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅನ್ನುವಂಥ ಒಂದು ಏನು ವ್ಯವಸ್ಥೆ ಇದೆ ಈ ಭೂಮಿ ಮೇಲೆ ಬಂದಾಗಿದ್ದರೂ 2 ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಪ್ರಿವೆನ್ಷನ್ ಆ್ಯಂಡ್ ಡಿಟೆಕ್ಷನ್ ಆಫ್ ಕ್ರೈಮ್ ಆ್ಯಂಡ್ ಇನ್ನೊಂದು ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಅಂತ. ತಮಗೆಲ್ಲ ಗೊತ್ತಿದೆ, ಕಾನೂನು ಸುವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಇಟ್ ಇಸ್ ಅವರ್ ಡೈಲಿ ಬ್ರೆಡ್ ಆ್ಯಂಡ್ ಬಟರ್. ಆ್ಯಂಡ್ ಪ್ರಿವೆನ್ಷನ್ ಆ್ಯಂಡ್ ಡಿಟೆಕ್ಷನ್ ಆಫ್ ಕ್ರೈಮ್ ಎಷ್ಟಾಗುತ್ತೋ ಅಷ್ಟು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮವನ್ನು, ಈ ರೀತಿ ಅವೇರ್ನೆಸ್ಸನ್ನು, ಎನ್ಫೋರ್ಸ್ಮೆಂಟ್ ಕೂಡ ಪರಿಣಾಮಕಾರಿಯಾಗಿ ಮಾಡಿ ಜಾಗ್ರತೆಯಿಂದ ಎಷ್ಟು ತಡೆಗಟ್ಟಕ್ಕೆ ಸಾಧ್ಯ ಅಷ್ಟು ಪ್ರಿವೆನ್ಷನ್ ಆಫ್ ಕ್ರೈಮ್ ಮಾಡ್ಬೋದು. ಅದು ಆಗದೇ ಇದ್ದಾಗಲೂ ಕೂಡ ಏನಾಗ್ತದೆ, ಕ್ರೈಮ್ಸ್ ಆದರೆ ಡಿಟೆಕ್ಷನ್ ಆಫ್ ಕ್ರೈಮ್ ಇಸ್ ಅವರ್ ಫಸ್ಟ್ ಪ್ರಯಾರಿಟಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ದ ಮೋರ್ ವಿ ಆರ್ ಎಜುಕೇಟೆಡ್, ನಾವು ಎಷ್ಟು ನಾವು ತಿಳ್ಕೊಳ್ತೀವಿ ಇದ್ರ ಬಗ್ಗೆ, ಎಷ್ಟು ನಾವು ಸನ್ನದ್ಧರಾಗ್ತೀವಿ, ಜಾಗೃತರಾಗ್ತೀವಿ, ಅಷ್ಟು ಅನಾಹುತಗಳನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ದೇರ್ ಕಮ್ಸ್ ದಿ ಕ್ವೆಶನ್ ಆಫ್ ಎಜುಕೇಷನ್. ಐ ನೀಡ್ ನಾಟ್ ಎಲಾಬೊರೇಟ್ ಬಿಕಾಸ್ ಮೈ ಫ್ರೆಂಡ್ ಹೂ ಟಾಕ್ಡ್ ಅಬೌಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಎಲ್ಲ ಹೇಳಿದ್ದಾರೆ, ನಿಮಗೆ ವಿಸ್ತೃತವಾಗಿ ಪ್ರತಿಯೊಂದು ಹೇಳಿದ್ದಾರೆ, ಏನೇನೆಲ್ಲ ನೀವು ಮಾಡಬೇಕು, ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ, ಬ್ಯಾಂಕ್ಗಳಲ್ಲಿ ಏನೇನು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ಎಜುಕೇಷನ್ ಪಾರ್ಟಲ್ಲಿ ನಾನು ಒಂದು 2 ವಿಷಯಗಳನ್ನು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ. ದಯವಿಟ್ಟು ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇದ್ರೂ ಕೂಡ ಒಂದು ತಿಳ್ಕೊಳ್ಳೋಕ್ಕೆ ಸದಾವಕಾಶ. ನಾನು ಹೇಳಬೇಕಾದಂಥ ಒಂದು ಅನಿವಾರ್ಯ ಮತ್ತು ನನ್ನ ಕರ್ತವ್ಯ ಕೂಡ ಅದು. ನಮ್ಮ ದೇಶದಲ್ಲಿ 2017ರಲ್ಲೇ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತ ಬಂದಿದೆ. ಎಷ್ಟು ಜನಕ್ಕೆ ಗೊತ್ತಿದೆ ನನಗೆ ಗೊತ್ತಿಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಎನ್ಫೋರ್ಸ್ಮೆಂಟ್ ಆ್ಯಕ್ಟ್ ಅಂತ ಬಂದಿದೆ. 2017ರಲ್ಲೇ ಬಂದಿದೆ. It is a small act which gives tremendous amount of powers to the police. Shops, business establishments, banks, ಎಲ್ಲ ಇದರ ಪರಿಧಿಗೆ, ಇದರ ವ್ಯಾಪ್ತಿ ಒಳಗೆ ಬರ್ತದೆ. ನಿಮ್ಮ ಬ್ಯಾಂಕಲ್ಲಿ ಒಂದು ಟೈಮಲ್ಲಿ ಒಂದು 100 ಜನ ಅಥವಾ ಇಡೀ ದಿವಸ 500 ಜನ ಬಂದು ಹೋದರೂ ಕೂಡ you will be coming within the framework of that Public Safety Act. What does that Public Safety Act says? It wants to empower, Public Safety Act wants to empower the police personnel, the enforcement authorities, to see to it that every business establishment or commercial establishment, banks irbodu, financial institutions irbodu, there is a onus on them, a legal mandate is put on them. ಕಾನೂನಾತ್ಮಕವಾಗಿ ಅವರ ಮೇಲೆ ಒಂದು ಜವಾಬ್ದಾರಿ ಹಾಕಿದ್ದಾರೆ. ಏನು ಅಂದರೆ, ದೇ ಆರ್ ಲಯಬಲ್ ಟು ಸೆಕ್ಯೂರ್ ದೇರ್ ಬಿಲ್ಡಿಂಗ್ ಆ್ಯಂಡ್ ದೇರ್ ಟ್ರಾನ್ಸಾಕ್ಷನ್ಸ್ ಬೈ ವೇ ಆಫ್ ಟೇಕಿಂಗ್ ಸರ್ಟನ್ ಮೆಜರ್ಸ್ ವಿಚ್ ಆರ್ ಮಸ್ಟ್ ಮ್ಯಾಂಡೇಟೆಡ್ ಅಂಡರ್ ದ ಆ್ಯಕ್ಟ್. CCTVನ ಹಾಕ್ತಕ್ಕಂಥದ್ದು ಆಪ್ಷನಲ್. ದೆರ್ ಇಸ್ ನೋ ಚಾಯ್ಸ್, ಇಟ್ ಇಸ್ ಅ ಆಪ್ಷನ್ಸ್ ಚಾಯ್ಸ್. ಆಪ್ಷನ್ಸ್ ಚಾಯ್ಸ್ ಅಂದರೆ ನೋ ಚಾಯ್ಸ್ ಅಂತ. CCTV ನಾವು ಯಾಕೆ ಹಾಕಬೇಕು ಸರ್? ನಾವು ಪಬ್ಲಿಕಲ್ಲಿ ಎಲ್ಲಿ ಹೋಗಿ ಮಾತನಾಡ್ತಾ ಇರಬೇಕಾದ್ರೆ, ಹೀಗೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು ಎಲ್ಲೋ ಈ ಥರ ಬ್ಯಾಂಕ್ಗಳಲ್ಲಿ ಮಾತಾಡೋಕೆ ನಾವ್ಯಾಕೆ ಹಾಕಬೇಕು ಸರ್? ಕೆಲವರಂತೂ ನೀವೇ ಹಾಕ್ಸ್ಕೊಡಿ ಸರ್, ಪೊಲೀಸ್ ಹೇಳಿದರೆ ಹಾಕ್ಕೊಡ್ತಾರೆ. ಇಟ್ ಈಸ್ ಬಿಯಾಂಡ್ ಅವರ್ ಪರ್ವ್ಯೂ ಆ್ಯಂಡ್ ವಿ ಕ್ಯಾನ್ ಮ್ಯಾಂಡೇಟ್ ಆ್ಯಂಡ್ ಇವನ್ ವಿ ಕ್ಯಾನ್ ಫೋರ್ಸ್ ಅಂಡರ್ ದಿ ಆ್ಯಕ್ಟ್ ಲೀಗಲಿ for all banks and business establishments and various establishments that fall under this category to go in for CCTV surveillance. Closed circuit television surveillance ಅಂತ ಕರಿತೀವಿ. CCTVನ ನೀವು ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಕಾಯ್ದೆಯಲ್ಲಿ ಅನಿವಾರ್ಯವಾಗಿ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಳ್ಳೋದಕ್ಕೆ, ಎನ್ಫೋರ್ಸ್ ಮಾಡೋದಕ್ಕೆ ಪೊಲೀಸರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಫಾರ್ ಎಕ್ಸಾಂಪಲ್
ಬ್ಯಾಂಕ್ ವಿಸಿಟ್ಸ್ ಮಾಡಿದಾಗ ಅಥವಾ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ವಿಸಿಟ್ಸ್ ಮಾಡಿದಾಗ, ಮಾಲ್ಸ್, ಸಿನಿಮಾ ಥಿಯೇಟರ್ಸ್, ವಾಟ್ ಎವರ್, ವೇರ್ ಫುಟ್ಫಾಲ್ಸ್ ಇಸ್ ಮೋರ್ ದೆನ್ 500 ಪರ್ ಡೇ. ಅವರು ಜಾಗೃತಿ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಉದಾಹರಣೆಗೆ ಒಂದು CCTV ಹಾಕಿಲ್ಲ ಅಂತಂದರೆ ನೋಟಿಸ್ ಕೊಡ್ಬೋದು, ಅವ್ರಿಗೆ ಹೇಳ್ಬೋದು, ನೋಡಿ ಈ ಥರ ಇದೆ, ನೀವು ಮಾಡೋದು ಸರಿ ಇಲ್ಲ, ನೀವು ಮಾಡಿ ಅಂತ ಅವ್ರಿಗೆ ಹೇಳಿ ಟೈಮ್ ಕೊಡ್ತಕ್ಕಂಥದ್ದು. ನಿರ್ದಿಷ್ಟ ಅವಧಿ ಒಳಗಾಗಿ ಅವರು ಹಾಕದೇ ಇದ್ದರೆ, ಪಾಲನೆ ಮಾಡದೇ ಇದ್ದರೆ ಆ ನೋಟಿಸ್ನ, ಯಾಕಂದರೆ ಅವರು ಇನ್ಸ್ಪೆಕ್ಟ್ರು ಅದನ್ನು ವೆರಿಫೈ ಮಾಡಿಬಿಟ್ಟು ಹಿ ವಿಲ್ ರಿಪೋರ್ಟ್ ಟು ACP ಅಥವಾ DSP ಜಿಲ್ಲೆಯಲ್ಲಿ, ಅವರು ಇಂಟರ್ನ್ ನೋಟಿಸ್ ಕೊಡ್ತಾರೆ, ನೀವು ಪಾಲನೆ ಮಾಡಿದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ಒಂದೇದು ರೆಫ್ಯೂಸಲ್ಗೆ ಅಥವಾ ವೈಲೇಷನ್ಗೆ 5,000, ನೆಕ್ಸ್ಟ್ 10,000 ಇಂಪ್ರಿಸನ್ಮೆಂಟ್, ಎಲ್ಲನೂ ಬೇರೆ 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 ಇರ್ತಾರೆ. ಅದರಲ್ಲಿ ಒಂದು ವ್ಯವಧಾನ ಇದೆ. ಕಾಯ್ದೆ ನಾನು ಹೇಳ್ತಾ ಇರೋದು, ನನ್ನ ಅಧಿಕಾರ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ದಿಸ್ ಪಬ್ಲಿಕ್ ಸೇಫ್ಟಿ ಆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ ವಿಚ್ ಹಸ್ ಬಿನ್ ಬ್ರಾಟ್ ಫಾರ್ವರ್ಡ್ ಬೈ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ 2017 ಬಂದಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಒಂದು ಸತಿ 100 ಜನನೋ ಅಥವಾ ಇಡೀ ದಿವಸದಲ್ಲಿ ಒಂದು 500 ಜನ ಬಂದು ಹೋಗ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಏನೇನಿದೆ, ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಯು ಹ್ಯಾವ್ ಟು ಕಂಪಲ್ಸರಿಲಿ ಗೋಯಿಂಗ್ ಫಾರ್ CCTV. CCTV ಹಾಕೋದಂದ್ರೂ ಕೂಡ ಅದಕ್ಕೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ನೀವು ಹಾಕಿದ್ರೆ ಅದು ಒಳ್ಳೆ ಕ್ವಾಲಿಟಿ CCTV ಕ್ಯಾಮ್ರಾಸ್ ಹಾಕಬೇಕು. ಅಟ್ಲೀಸ್ಟ್ ಬ್ಯಾಕಪ್ ಏನಿರ್ತದೆ ನಿಮ್ಮದು 30 days ಮಿನಿಮಮ್ ಇರಬೇಕು ಅಂತ. This not only help your institution, it will also help the law enforcement agencies such as police. ಯಾಕಂದರೆ ನಾಳೆ ನೀವು ಹಾಕಿರ್ತಕ್ಕಂಥ CCTV ನಿಮ್ಮ ಬ್ಯಾಂಕಿಗೆ ಮಾತ್ರ ರಕ್ಷಣೆ ಕೊಡ್ಬೋದು ಅಂತಲ್ಲ, ಬ್ಯಾಂಕ್ ಕಡೆ ನೀವು ಫೋಕಸ್ ಮಾಡ್ಕೊಂಡು ಕ್ಯಾಮ್ರಾ ಹಾಕೊಂಡಿರ್ಬೋದು, ಕೆಲವು ಹೊರಗಡೆ ಕೂಡ ಫೋಕಸ್ ಮಾಡಿರ್ತೀರಿ, ಅಲ್ಲಿ ಏನು ಕ್ರೈಮ್ ನಡೆದ್ರು ಕೂಡ ಅದು ರೆಕಾರ್ಡ್ ಆಗ್ತದೆ. ಇಟ್ ವಿಲ್ ಹೆಲ್ಪ್ ಸಮನ್ ಎಲ್ಸ್ ಟು ಪ್ರಿವೆಂಟ್ ಕ್ರೈಮ್ ಇನ್ ದ ಸೊಸೈಟಿ. ಅದು ತುಂಬ ಪರಿಣಾಮಕಾರಿ ಆಗುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಇದು ಒಂದು ಒಳ್ಳೆಯ ಒಂದು ಅಸ್ತ್ರನ ಕೊಟ್ಟಿದ್ದಾರೆ. ಸೊ ದ್ಯಾಟ್ CCTVನ ಹಾಕಿ ಆ ಕಣ್ಗಾವಲಲ್ಲಿ ನಾವಿದ್ರೆ, ಬಿಕಾಸ್ ಯು ಕೆನಾಟ್, ಈಗ ಉದಾಹರಣೆಗೆ ನಮ್ಮ ಮಂಗಳೂರಲ್ಲೇ ತಗೊಳ್ಳೋಣ, ಎಷ್ಟೊಂದು ಬ್ಯಾಂಕ್ಸು, ಎಷ್ಟೊಂದು ATMsಗಳು ಇರ್ಬೋದು. ಪ್ರತಿಯೊಂದು ATMಗೂ ನಾವು ಪೊಲೀಸನ್ನು ಹಾಕೋಕ್ಕಾಗತ್ತಾ? ನಾನು ತಮಾಷೆ ಮಾಡ್ಕೊಂಡು ನಗ್ತಾ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಶಿವಮೊಗ್ಗದಲ್ಲಿ ಇದ್ದೆ ನಾನು, ಇಲ್ಲಿ ಬರೋಕ್ಕಿಂತ ಮುಂಚೆ ಅಡಿಷನಲ್ SP ಶಿವಮೊಗ್ಗ ಇದೆ 2 years 7 months. ನಾವು ಹೀಗೆ ಒಂದು ಮೀಟಿಂಗ್ ಎಲ್ಲ ಮಾಡಿಬಿಟ್ಟು ಬ್ಯಾಂಕ್ನವ್ರಿಗೆಲ್ಲ ಕರೆದ್ಬಿಟ್ಟು ಡೀಟೇಲ್ ಪ್ರೊಸೀಡಿಂಗ್ಸ್ ಡ್ರಾ ಮಾಡಿ, ವಿ ಗೇವ್ ದೆಮ್ ಡೆಫಿನೆಟ್ ಟೈಮ್ ಫ್ರೇಮ್ ಪೀರಿಯಡ್, ಇಷ್ಟರೊಳಗೆ ನೀವು ಇದನ್ನೆಲ್ಲ ಕಂಪ್ಲೈ ಮಾಡಿ ಫಾರ್ ಯುವರ್ ಓನ್ ಸೇಕ್ ಆ್ಯಂಡ್ ಫಾರ್ ಆರ್ ಓನ್ ಸೇಕ್, ಫಾರ್ ಬೋತ್. ನಮ್ದೇನು ಅಂದರೆ ಫಾರ್ ಆರ್ ಡೆಪಾಸಿಟರ್ಸ್ ಸೇಕ್, ಹಾರ್ಡ್ ಅರ್ನ್ಡ್ ಮನಿ, ಅವರ ಒಂದು ಸೇಫ್ಟಿ ದೃಷ್ಟಿಯಿಂದ ನಾವು ಮಾಡಬೇಕು ಅಂತ ನಾವು ಕೊಟ್ಟರೆ ಆಯಿತು. ಅದಕ್ಕೆ ಅವರು ಒಂದು ಪ್ರೊಸೀಡಿಂಗ್ಸ್ ಮಾಡಿ ಕಳಿಸಿದ್ರು. 1 ತಿಂಗಳು 2 ತಿಂಗಳು ನಾವು ಕೊಟ್ಟಿರ್ತಕ್ಕಂಥ ಕಾಲಾವಧಿ ಮುಗಿದ ಮೇಲೆ ಅದರಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಇತ್ತು ಸುಮಾರು. ನೀವು ಪ್ರತಿಯೊಂದು ATM ಇಲ್ಲೊಂದಿದೆ, ಅಲ್ಲೊಂದಿದೆ, ಬ್ಯಾಂಕ್ ಇದೆ, ನಿಮ್ಮ ಪೊಲೀಸ್ನವ್ರಿಗೆ ಹಾಕಿ, ನೀವು ಪಾಯಿಂಟ್ ಬುಕ್ ಇಡಿ, ಅವ್ರು ಬಂದು ಪೊಲೀಸ್ನವರು ಅವಾಗ ಸೈನ್ ಮಾಡಿ. ಅದಕ್ಕೆ ಬಿಫೋರ್ ಐ ಸ್ಟಾರ್ಟೆಡ್ ಮೈ ಟಾಕ್ ಐ ಸೆಡ್, ಸುಮಾರು ಈಗ ಹತ್ತತ್ರ 1,000 ಜನಸಂಖ್ಯೆಗೆ ಒಬ್ಬರು ಪೊಲೀಸರಿದ್ದಾರೆ, ಯಾರ್ಯಾರನ್ನ ನೋಡ್ತಾರೆ ಪೊಲೀಸರು, ಏನು ಮಾಡ್ತಾರೆ. ಸೊ ಇಫ್ ಯು ಗೋಯಿಂಗ್ ಫಾರ್ CCTV ನೀವು ಹಾಕೊಂಡ್ಬಿಟ್ಟು ಅದನ್ನು ನೀವು ಇಫ್ ಯು ಟೇಕ್ ಕನೆಕ್ಷನ್ ಟು ಯುವರ್ ಮೊಬೈಲ್, ನೀವು ಎಲ್ಲೋ ಕೂತ್ಕೊಂಡು ರಿಮೋಟ್ ಆಕ್ಸೆಸ್ ಮಾಡ್ಬೋದು. ನಿಮ್ಮ ಬ್ಯಾಂಕಲ್ಲಿ ಏನು ನಡೀತಿದೆ ಎಂತು ಅಂತ ನೀವು ಎಲ್ಲೋ ಯಾವುದೋ ದೂರ ಕುತ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲಲ್ಲೇ ನೋಡ್ಬೋದು ಏನೇನು ಆಗ್ತದೆ ಅಂತ. ಅಲಾರ್ಮ್ ಸಿಸ್ಟಮ್ ಎಲ್ಲ ಮತ್ತೆ ನಾನು ರಿಪೀಟ್ ಮಾಡೋಕೆ ಹೋಗಲ್ಲ, ಆಗಲೇ ರಮೇಶ್ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ. ಸೊ ಅದನ್ನೆಲ್ಲ ಯಾಕೆ ಹಾಕಬೇಕು, ಅದನ್ನು ಯಾಕೆ ನಾವು ಅಷ್ಟು ಒತ್ತಾಯ ಮಾಡಿ ಹೇಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾನೂನಾತ್ಮಕವಾದಂಥ ಒಂದು ಬೆಂಬಲ ಇದೆ ಅಂತ ನಿಮಗೆ ಹೇಳ್ತಾ ಇರೋದು. ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಕಡ್ಡಾಯವಾಗಿ ನೀವು ಹಾಕಲೇಬೇಕಾದಂಥ ಅನಿವಾರ್ಯತೆ. ಯು ಕೆನಾಟ್ ಸೇ ನೋ ಆರ್ ಎಲ್ಸ್ ಯು ಹ್ಯಾವ್ ಟು ಫೇಸ್ ಲೀಗಲ್ ಕಾನ್ಸಿಕ್ವೆನ್ಸಸ್. ಆ ಥರ ಇದೆ ಕಾನೂನಲ್ಲಿ ಅಂತ ನಾನು ಒತ್ತು ಕೊಟ್ಟು ನಾನು ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಒಂದು ವಿಚಾರ. ಇನ್ನೊಂದು, ಈಗ ಸೆಕ್ಯೂರಿಟಿ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ರಮೇಶ್ ಅವರು ಈಗ ಹೇಳಿದ್ರು, ಉಲ್ಲೇಖ ಮಾಡ್ತಾರೆ, SP ಅವರು ಹೀಗೆ ಸೆಕ್ಯೂರಿಟಿ ಯಾರಿಗಾರು ನೀವು ತೊಗೊಳ್ಬೇಕಾದ್ರೆ ಭದ್ರತೆಗೆ ಅವರು ಟ್ರೈನ್ಡ್ ಇರಬೇಕು, ಯೂನಿಫಾರ್ಮ್ ಹಾಕ್ಕೊಂಡಿರ್ಬೇಕು, ಇಷ್ಟು ವಯೋಮಿತಿ ಒಳಗಿರಬೇಕು, ಗನ್ ಚಲಾವಣೆ ಮಾಡೋಕ್ಕೆ ಬರಬೇಕು. ಇದು ಎಲ್ಲಕ್ಕಿಂತ ಬೆಸ್ಟ್ ಇನ್ನೊಂದು ಕಾಯ್ದೆ ಇದೆ, ಅದು ನಿಮ್ಮ ಫಾರ್ ಯುವರ್ ಇನ್ಫಾರ್ಮೇಶನ್ ಐ ಆಮ್ ಟೆಲಿಂಗ್ ಯು, ದೇರ್ ಇಸ್ ಸಮಥಿಂಗ್ ಕಾಲ್ಡ್, ಇನ್ನೊಂದು ಕಾಯ್ದೆ ಇದೆ, ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಬಂದಿದೆ. 2005 ಬಂದಿದೆ, 2006 ಜಾರಿಗೆ ಬಂದಾಗಿದೆ. ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಆ್ಯಕ್ಟ್ ಅಂತ ಒಂದು ಬಂದಿದೆ. ಸೊ ಅದು 2005 ಬಂದು 6ರಿಂದ ಅದು ಚಾಲ್ತಿಯಲ್ಲಿ ಇದೆ. ಅದರ ಪ್ರಕಾರ ಏನು, ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಬೇಕಾದಷ್ಟಿದೆ, ದೇಶಾದ್ಯಂತ ಇದೆ. ಸೊ ಯಾರ್ಯಾರು ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ತಾರೆ ಅವರು ಅಪ್ಲಿಕೇಶನ್ ಕೊಡಬೇಕು ವಿತ್ ರಿಕ್ವಿಸಿಟ್ ಫೀಸ್. ಸೊ ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಅದನ್ನೆಲ್ಲ ವೆರಿಫೈ ಮಾಡಿ ಅವರ ಅರ್ಹತೆ ಆಧಾರದ ಮೇಲೆ ಅವರಿಗೆ ಒಂದು ಏನು ಪರ್ಮಿಷನ್ ಕೊಡ್ತಾರೆ, ಲೈಸೆನ್ಸ್ ಕೊಡ್ತಾರೆ ಫಾರ್ 5 years ಪೀರಿಯಡ್. ಅದನ್ನು ಆ ಲೈಸೆನ್ಸ್ ತೊಗೊಂಡಂಥವ್ರು ಅದಕ್ಕೆ ಒಂದು ಕಾನೂನಿನಲ್ಲಿ ಏನು
ಒಂದು ಇತಿಮಿತಿಗಳಿದೆ, ಒಂದು ಕಡ್ಡಾಯವಾಗಿ ಅವರು ಯಾವ ರೀತಿ ಸೆಕ್ಯೂರಿಟಿ ಏಜೆನ್ಸಿ ನಡೆಸಬೇಕು, ಬಿಲ್ಡಿಂಗ್ ಇರ್ಬೋದು, ಅವ್ರ ಪರ್ಸನಲ್ ಇರ್ಬೋದು, ಅವ್ರ ಟ್ರೈನಿಂಗ್ ಇರ್ಬೋದು, ಅವ್ರ ಯೂನಿಫಾರ್ಮ್ ಇರ್ಬೋದು, ಎವ್ರಿಥಿಂಗ್ ಈಸ್ ಟೇಕನ್ ಕೇರ್ ಆಫ್ ಅಂಡರ್ ದಿ ಆಕ್ಟ್. ಸೊ ದ ಲೈಸೆನ್ಸಿ ಅಂಡರ್ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಆಕ್ಟ್ ಯಾರು ಲೈಸೆನ್ಸ್ ತಗೊಂಡಿರ್ತಾರೆ ಅವ್ರದ್ದು ಆದ್ಯ ಕರ್ತವ್ಯ ಕಾನೂನಾತ್ಮಕವಾಗಿ ಅವರು ಯಾರನ್ನ ತಗೊಳ್ತಾರೆ ಸೆಕ್ಯೂರಿಟಿ ಏಜೆನ್ಸೀಸ್ ಅಂತ, ಇದು ಏಜೆಂಟ್ಸ್ ಅಂತ ಹೇಳಿ ಅಥವಾ ಸೆಕ್ಯೂರಿಟಿ ಪರ್ಸನಲ್ ಅಂತ ಅವರು ಆಯ್ಕೆ ಮಾಡಿ ಪಾರದರ್ಶಕವಾಗಿ ಸದೃಢವಾಗಿ ಇರ್ತಕ್ಕಂಥದ್ದವನ್ನ, ಆಮೇಲೆ ಅವನಿಗೆ ಟ್ರೈನಿಂಗ್ ಎಲ್ಲ ರೀತಿ ಕೊಟ್ಟು ಯೂನಿಫಾರ್ಮ್ ಎಲ್ಲ ಕೊಟ್ಟು ಬೇರೆ ಬೇರೆ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್, ಬ್ಯಾಂಕ್ಸ್, ಎಲ್ಲ ಕಡೆ ಕೂಡ ಅವರು ಸೆಕ್ಯೂರಿಟಿ ಒಂದು ಸರ್ವಿಸ್ ಅನ್ನು ಕೊಡೋದಕ್ಕೆ ಒಂದು ಅವಕಾಶ ಆಗ್ತದೆ. ಸೊ ಬ್ಯಾಂಕ್ಸ್ನವರು ನೀವು ಮುಂಬರುವ ದಿವಸದಲ್ಲಿ ಯಾರೋ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ತಂದು ಹಾಕಿದ್ರೆ, ತಮಾಷೆಗೆ ಹೇಳ್ತೀನಿ, ಅನ್ಯತೆ ಭಾವಿಸ್ಬೇಡಿ, ನೀವು ಸ್ಕೇರ್ ಪ್ರೋ ಅಂತ ಕರೀತಾರಲ್ಲ, ಅದು ಬೆದರ್ ಬೊಂಬೆಗೆ ಏನೋ ಒಂದು ಯೂನಿಫಾರ್ಮ್ ಹಾಕಿ ನಿಲ್ಲಿಸಿದ್ರೆ ಏನು ಉಪಯೋಗ? ಇಫ್ ಈಸ್ ನಾಟ್ ಟ್ರೈನ್ಡ್, ಸುಮ್ಮನೆ ಒಂದು ಯೂನಿಫಾರ್ಮ್ ಹಾಕೊಂಡು ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ ಸುಮ್ಮನೆ ಉತ್ಸವ ಮೂರ್ತಿ ಥರ ಇರೋಕ್ಕಿಂತಲೂ ಇಫ್ ಯು ಹೈಯರ್ ಸೆಕ್ಯೂರಿಟಿ ಪರ್ಸನಲ್ ಹೂ ಈಸ್ trained by private security agencies, who is hired by the bank from the private security agency. So ನೀವು ಫುಲ್ ಪ್ರೂಫ್ ಆಗಿ ಇರುತ್ತೆ. ಹಿ ವಿಲ್ ಬಿ ಆನ್ ದೇರ್ ನಾಮಿನಲ್ ರೂಲ್. ನಿಮ್ಮ ಜೊತೆಗೆ ಒಂದು ಅಗ್ರಿಮೆಂಟ್ ಕೂಡ ಇರ್ತದೆ. ಏನು ಸ್ಪೆಸಿಫಿಕೇಶನ್ ಇರುತ್ತೆ ಅದರ ಪ್ರಕಾರ ನಿಮಗೆ ತಕ್ಕಂಥ ಒಬ್ಬ ವ್ಯಕ್ತಿನ ಅಥವಾ ಕೆಲವು ವ್ಯಕ್ತಿಗಳನ್ನ ನಿಮಗೆ ಟ್ರೈನ್ಡ್ ಇರುವಂಥವ್ರನ್ನ ಕೊಡ್ತಾರೆ. ರೆಕಾರ್ಡಿಂಗ್ ಏನಾಗ್ತದೆ ಆದಷ್ಟು ಇಟ್ ಶುಡ್ ನಾಟ್ ಬಿ ಕೆಪ್ಟ್ ಇನ್ ಕಾನ್ಸ್ಪಿಕ್ಯೂಯಸ್ ಪ್ಲೇಸ್. ಕಾನ್ಸ್ಪಿಕ್ಯೂಯಸ್ ಪ್ಲೇಸ್ ಅಂದ್ರೆ ಎಲ್ಲರೂ ಕಣ್ಣಿಗೂ ಹಿಂಗೆ ಎಂಟರ್ ಆಗ್ತಿದ್ದೆ ಹಿಂಗೆ ನೋಡಿದ್ರೆ ಕಾಣಬೇಕು. CCTV ಮಾನಿಟರ್ ಮಾಡೋದಕ್ಕೆ ಇಲ್ಲಿ ಮಾನಿಟರ್ ಇದೇ ಇರ್ತದೆ. ಅದರ ಬ್ರೈನ್ ಏನಿರುತ್ತೆ ರೆಕಾರ್ಡಿಂಗ್ ಆಗಿದ್ದು ಎಲ್ಲ ಸ್ಟೋರ್ ಮಾಡುವಂಥ ಸ್ಟೋರ್ ಹೌಸ್ ಏನಿರುತ್ತೆ ಎಲ್ರಿಗೂ ಕಾಣಂಗೆ ಇಡುವಂಥದ್ದು ಒಳ್ಳೆಯ ಒಂದು ಲಕ್ಷಣ ಅಲ್ಲ. ಸೊ ಅದನ್ನು ಎಷ್ಟು ಗೌಪ್ಯವಾಗಿ ಇಡಬೇಕು ಅಂದರೆ ಕೆಲವು ಜನರಿಗೆ ಗೌಪ್ಯವಾಗಿ, ಮ್ಯಾನೇಜರ್ ಇರ್ಬೋದು ಅಥವಾ ಸೆಕ್ಯೂರಿಟಿ ಪರ್ಸನಲ್ ಇರ್ಬೋದು, ಅಂಥವ್ರಿಗೆ ಮಾತ್ರ ಗೊತ್ತಿರಬೇಕು. ಯಾಕೆ ಇದನ್ನು ಹೇಳ್ತೀವಿ ಅಂದರೆ ಅನೇಕ ನಾವು ಅಪರಾಧಗಳಾದಾಗ ಮನೆಗಳಲ್ಲಿ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಇರ್ಬೋದು, ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಇರ್ಬೋದು ಹೋದಾಗ CCTV ಹಾಕ್ಬಿಟ್ಟಿದ್ದಾರೆ ಅಂತ ನಾವು ಖುಷಿಯಲ್ಲಿ ಹೋಗಿರ್ತೀವಿ, ಏನೋ ಸಿಕ್ಬಿಡ್ತದೆ ನಮಗೆ, ಏನು ಮಾಡ್ಬೋದು, ನಮ್ಮ ಕೆಲಸ ಸ್ವಲ್ಪ ಸರಳ ಆಯಿತು ಅಂತ. ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ನಿಮ್ಮ CCTV ಎಲ್ಲ ಇರ್ತವೆ. ಅದು ಏನು ರೆಕಾರ್ಡಿಂಗ್ ಆಗಬೇಕು, ಹಾರ್ಡ್ ಡಿಸ್ಕ್ ಏನಿರ್ತದೆ ಅದು ತಗೊಂಡು ಹೋಗ್ಬಿಟ್ಟಿರ್ತಾರೆ, ಹಾಳು ಮಾಡಿ ಹಾಕಿರ್ತಾರೆ, ಸುಟ್ಟಾಕಿರ್ತಾರೆ, ಅಥವಾ ಅದನ್ನು ತಗೊಂಡೇ ಹೋಗ್ಬಿಡ್ತಾರೆ. ನಿಮಗೆ ರೆಕಾರ್ಡಿಂಗೇ ಸಿಗಲ್ಲ, ಏನು ಮಾಡೋರು ನೀವು ತಗೊಂಡು? CCTV ಹಾಕ್ಸಿ ಕೂಡ ಉಪಯೋಗ ಆಗಲ್ಲ. ಅದಕ್ಕೆ ಅದರ ಭದ್ರತೆ ಜೊತೆಗೆ ಗೌಪ್ಯತೆ ಎಲ್ಲಿ ಇಡಬೇಕು ಏನು ಅನ್ನುವಂಥದ್ದನ್ನು ಕೂಡ ನಾವು ಒಂದು ಸ್ವಲ್ಪ ಅದನ್ನು ಯೋಚನೆ ಮಾಡಿ ನೋಡಿದ್ರೆ ಅಂದರೆ ಅದನ್ನು ನೀವು ಇಫ್ ಯು ಟೇಕ್ ಕೇರ್ ಆಫ್ ದಿಸ್ ಪಾರ್ಟ್. ಸೊ ಭಾಳಷ್ಟು ಸಂದರ್ಭಗಳಲ್ಲಿ ಏನಾದರೂ ಈ ಥರ ಚಾತುರ್ಯ ಆದರೆ, ಯಾಕಂದರೆ ನೀವು ನೋಡಿದ್ದೀರಿ ಎಷ್ಟು ಕಷ್ಟ ಆಗಿದೆ ಅಂತ. ಎರಡು ಚಿಕ್ಕದಾಗಿ ನಿಮ್ಮ ಇನ್ಸಿಡೆಂಟ್ಸನ್ನು ನೆನಪು ಮಾಡಿಕೊಳ್ತೇನೆ ನಿಮಗೆ. ಅದು ಇನ್ನೂವರೆಗೂ ಪತ್ತೆ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೀದರಲ್ಲಿ ಒಂದು ಆಯಿತು ಹಾಡಾಗಲೇನೆ, ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದು. ಇನ್ನೂ ಎಲ್ಲರ ಮನಸ್ಸಲ್ಲಿ ಅಚ್ಚೆ ಎಳೆಯದೇ ಉಳಿದಿದೆ. ಬ್ಯಾಂಕನ್ನು ಹಾಡಾಗಲೇನೆ ದರೋಡೆ ಮಾಡ್ಕೊಂಡು ಕೋಟ್ಯಾನುಗಟ್ಟಲೆ ದುಡ್ಡು ಹೋಯ್ತು. ಇನ್ನೂವರೆಗೂ ಅದು ಏನು ಡಿಟೆಕ್ಟ್ ಆದಂಗೆ ಕಾಣಲಿಲ್ಲ. ಅದೇ ಥರ ಇತ್ತೀಚೆಗೆ ದಾವಣಗೆರೆಯಲ್ಲೂ ಕೂಡ ಆಯಿತು. ಭಾಳ ದೊಡ್ಡ ಮಟ್ಟದಲ್ಲಿ ಶೆಡ್ಯೂಲ್ ಬ್ಯಾಂಕನ್ನು ಕಳ್ತನ ಮಾಡ್ಕೊಂಡ್ಬಿಟ್ಟು ಭಾಳ ವ್ಯವಸ್ಥಿತವಾಗಿ ಗ್ಯಾಸ್ ಕಟ್ಟರ್ ಎಲ್ಲ ತಂದು ಕಟ್ ಮಾಡಿ ಹಲವಾರು ದಿವಸ ಬಂದು ಸ್ಟಡಿ ಮಾಡಿ ಸಾರ್ಟೇಜ್ ಮಾಡಿ ದೇ ಡಿಡ್ ವೆರಿ ಮೆಟಿಕ್ಯುಲಸ್ಲಿ ಬೈ ಪ್ಲಾನಿಂಗ್ ತಗೊಂಡು ಹೋಗಿದ್ರು. ಆಮೇಲೆ ಎಷ್ಟೋ ತಿಂಗಳಗಟ್ಟಲೆ ಒಂದು ಟೀಮ್ ಮಾಡಿಬಿಟ್ಟು ಅವರು ಹೋಗಿಬಿಟ್ಟು ಇನ್ನೊಂದು ರಾಜ್ಯದಲ್ಲಿ ಹೋಗಿ ಅಲ್ಲೇ ಉಳ್ಕೊಂಡು ತಿಂಗಳಾನುಗಟ್ಟಲೆ ಫಾಲೋ ಅಪ್ ಮಾಡಿ ಎಲ್ಲ ಕದ್ಕೊಂಡು ಹೋಗಿ ತಗೊಂಡು ಹೋಗಿ ಒಂದು ಬಾವಿಯಲ್ಲಿ ಹಾಕಿದ್ರು. ನೀರಿರೋ ಬಾವಿ ಎಲ್ಲರೂ ನಂಬೋಕೆ ಸಾಧ್ಯನಾ? ನೋಡಿ ಅವರು ಅಲ್ಲಿ ಹೋಗಿಬಿಟ್ಟು ಆರೋಪಿ ಸಿಕ್ಕಿದ ಮೇಲೆ ಹೋಗಿ ತೆಗೆದು ನೋಡಿದ್ರೆ ಆ ಬಾಕ್ಸ್ ಇಟ್ಟದೆ ಬಾವಿಯಲ್ಲಿ, ಆ ನೀರಿನ ಇರೋ ಬಾವಿಯಿಂದ ಅದನ್ನ ಮೇಲೆ ಎತ್ತಿ ಅದನ್ನೆಲ್ಲ ರಿಕವರಿ ಮಾಡ್ಕೊಂಡು ತೊಗೊಂಡು ಮಾಡಿದ್ದಾರೆ. ಈಗ ಅದು ಅಲ್ಲದೆ ನಮ್ಮ ಮಿತ್ರರು ಕೂಡ ಈಗ ಇಷ್ಟೊತ್ತು ಹೇಳಿದರು ಅನೇಕ ಘಟನಾವಳಿಗಳು ಏನಿದೆ ಆಗಿದೆ ಅಂತ. ಸೊ ಘಟನಾವಳಿಗಳು ಆದಮೇಲೆ ಅದು ಇದು ಅಂತ ಹೇಳ್ಕೊಳ್ಳೋ ಬದಲು ವಿ ಆರ್ ಆಲ್ ಗವರ್ನ್ಡ್ ಬೈ ಎಸ್ಪೆಷಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೈ RBI ಗೈಡ್ಲೈನ್ಸ್. ಆ RBI ಗೈಡ್ಲೈನ್ಸ್ ಯಾವತ್ತೂ ಕೂಡ ನಿಮ್ಮ ಬ್ಯಾಂಕ್ಗೆ ಒಂದು ಅಪಾಯಕಾರಿಯಾದಂಥ ಸನ್ನಿವೇಶದಲ್ಲಿ ಬ್ಯಾಂಕ್ ನಡೆಸಿರಿ ಅಂತ ಹೇಳಲ್ಲ. ಎವ್ರಿಬಡಿ ವಿಲ್ ಎಕ್ಸ್ಪೆಕ್ಟ್ ದ್ಯಾಟ್ ಯು ಶುಡ್ ಕೀಪ್ ಯುವರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಯುವರ್ ಹೋಲ್ ಪ್ರಿಮೈಸಸ್ ಸೆಕ್ಯೂರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭಾಳ ಕಷ್ಟಪಟ್ಟು ನಿಮ್ಮಲ್ಲಿ ವಿಶ್ವಾಸ ಇಟ್ಟು ತಮ್ಮಲ್ಲಿ ಏನು ಹಣವನ್ನು ಹೂಡಿಕೆ ಮಾಡಿರ್ತಾರೆ ಅಥವಾ ಡೆಪಾಸಿಟ್ ಇಟ್ಟಿರ್ತಾರೆ ಅಥವಾ ಚಿನ್ನ ಬೇರೆ ಏನು ನಿಮ್ಮಲ್ಲಿ ಮಾಡಿರ್ತಾರೆ, ಏನೇನು ಡೆಪಾಸಿಟ್ ಮಾಡಿರ್ತಾರೆ, ಅದಕ್ಕೆ ಸೇಫ್ಟಿ ನಾವು ನೋಡಬೇಕಾದ್ದು ನಿಮ್ಮದು ಆಯಿತು ನಮ್ಮದು ಆಯಿತು, ಆದ್ಯ ಕರ್ತವ್ಯ ಇರೋದ್ರಿಂದ ಇದು ಅನಿವಾರ್ಯ. ಇನ್ನು ಕೊನೆಯದಾಗಿ ನಾನು ಮೊದಲು ಒಂದು ಎನ್ಫೋರ್ಸ್ಮೆಂಟ್ ಬಗ್ಗೆ ಹೇಳಿದೆ, ಕಾಯ್ದೆಗಳು ಯಾವುದು ಅಂತ ಹೇಳಿದೆ, ಎಜುಕೇಷನ್ ಬಗ್ಗೆ ಹೇಳಿದೆ, ರವಿ ಬೇಕಾದಷ್ಟು ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಏನು ಹೇಳಬೇಕು ಅಂತ ರಮೇಶ್ ಕೂಡ ಹೇಳ್ಬಿಟ್ಟಿದ್ದಾರೆ. ಈಗ ಇನ್ನು ಲಾಸ್ಟ್ ನಾನು ಹೇಳ್ತಿರೋದು ಕೋಆರ್ಡಿನೇಷನ್ ಇಶ್ಯೂಸ್. ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಪೊಲೀಸ್ ಇಲಾಖೆ ಅವಿನಾಭಾವ ಸಂಬಂಧ, ಗಂಡ ಹೆಂಡತಿ ಇದ್ದಂಗೆ.
ಸಣ್ಣ ಪುಟ್ಟ ಏನೋ ಜಗಳ ಬಂದರೂ ಉಂಡು ಮಲಗೋತನ ಅಷ್ಟೇ ಇರಬೇಕಂತೆ, ಮಾರನೇ ದಿವಸ ಮರಿಬೇಕಂತೆ. ಸೊ ಆ ಥರ ಭಾಳಷ್ಟು ಆಗಿದೆ ವಿಚಾರಗಳು. ಯಾಕಂದರೆ ನೀವು ಬ್ಯಾಂಕಲ್ಲಿ ಏನೋ ಒಂದು ಅನಾಹುತ ಆಗ್ತದೆ, ಅವ್ರು ಬಂದ್ಬಿಟ್ಟು ಭಾಳ ತುದಿಗಾಲಲ್ಲೇ ನಿಂತ್ಕೊಂಡ್ಬಿಟ್ಟು ಈಗಲೇ ನನಗೊಂದು FIR ಬೇಕು, FIR ಅದಕ್ಕೊಂದು ಸರ್ಕ್ಯುಲರ್ ಯಾವಾಗಲೂ ಇರುತ್ತೆ. ನಾವು ನಮ್ಮ ಅಧಿಕಾರಿಗಳು ನಿಮ್ಮ ಪೊಲೀಸ್ ಠಾಣೆಗೆ ಬಂದು ಕೂಡಲೇ ಇಮಿಡಿಯೇಟಾಗಿ ಒಂದು FIR ಕೊಡೋಕ್ಕೆ ಅವರಿಗೆ ಹೇಳಿ, ತಪ್ಪಲ್ಲ, 100ಕ್ಕೆ 100 ನಿಜ ಅವ್ರು ಹೇಳೋದು, ಕಳಕಳಿಯಿಂದ ಹೇಳಿರ್ತಾರೆ. ಬಟ್ ತಪ್ಪು ಎಲ್ಲಿ ಆಗ್ತದೆ ಅಂತಂದರೆ ಬಂದು ಕೂಡಲೇ FIR ಮಾಡಬೇಕಾದ್ರೆ ನೋಡಿ, ಯಾವುದೇ ಒಂದು 420 ಕೇಸಸ್ ಆಗಲಿ, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಆಗಲಿ, ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಅಥವಾ ಫೋರ್ಜರಿ ಕೇಸಸ್ ಆಗಲಿ, ಈ ಥರ ಇದ್ದಾಗ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ ಟು ಇನ್ವೆಸ್ಟಿಗೇಟ್. ಆ್ಯಂಡ್ ನಿಮ್ಮ ಓರಲ್ ಎವಿಡೆನ್ಸ್ಗಿಂತಲೂ ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಅಂಥದ್ರಲ್ಲಿ ಸ್ವಲ್ಪ ಅವರು ಕೇಳ್ತಾರೆ, ನೀವು ಸ್ಟೇಷನ್ಗೆ ಹೋದಾಗ ಏನಾಯಿತು, ಹೇಗಾಯಿತು, ವಾಟ್ ಈಸ್ ದಿ ಡಾಕ್ಯುಮೆಂಟ್ಸ್ ಅಟ್ ಯುವರ್ ಡಿಸ್ಪೋಸಲ್, ಆಡಿಟ್ ರಿಪೋರ್ಟ್ ಇದೆಯಾ, ಇನ್ವೇರಿಯಬಲಿ ದೇ ವಿಲ್ ಆಸ್ಕ್ ಆಡಿಟ್ ರಿಪೋರ್ಟ್ ಇದೆಯಾ, ಇಲ್ಲ ಸರ್ ಅದು ಆಮೇಲೆ ಕೊಡ್ತೀವಿ, ನಮ್ಮ ಮೊದಲೊಂದು FIR ಕೊಟ್ಬಿಡಿ. ಆ್ಯಂಡ್ ವಿ ಹ್ಯಾವ್ ಸೀನ್ ಇನ್ ಮೆನಿ ಕೇಸಸ್ ತುಂಬ ಕಿರಿಕಿರಿ ಮಾಡಿದ್ರು ಅಂತ FIR ಕೊಟ್ಟ ಮೇಲೆ ಬರಲೇ ಇಲ್ಲ ತಿರುಗಿ. ನಾವು ಫೋನ್ ಮಾಡೋರು ಫೋನ್ ತೆಗಿತಾ ಇಲ್ಲ, ಯಾವ ಆಡಿಟ್ ರಿಪೋರ್ಟ್ ಇಲ್ಲ, ಇಲ್ಲಿವರೆಗೂ ತನಿಖೆಗೆ ಸಹಕಾರ ಕೊಟ್ಟಿಲ್ಲ. ತನಿಖೆಗೆ ಸಹಕಾರ ಕೊಡದೇ ಇರೋದರಿಂದ ಲ್ಯಾಕ್ ಆಫ್ ಎವಿಡೆನ್ಸಿಂದ ನಾವು ಈ ಕೇಸ್ ಕ್ಲೋಸ್ ಮಾಡಿದ್ವಿ ಅನ್ನೋ ಉದಾಹರಣೆಗಳು ಕೂಡ ನಾನು 32 ವರ್ಷದಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡಿ ಅನೇಕ 16-17 ಜಿಲ್ಲೆಗಳಲ್ಲಿ ಬೇಕಾದಷ್ಟು ಇಂಥ ಕೇಸ್ಗಳನ್ನು ನಾನು ನೋಡಿದ್ದೀನಿ. ಸೊ ಇಂಥದ್ದು ಯಾವ ಪುರುಷಾರ್ಥಕ್ಕೋಸ್ಕರ ಅದು ಮಾಡೋದಿದ್ರೆ ವಿ ಶುಡ್ ಡೂ ಇಟ್ ಲೀಗಲಿ ಆ್ಯಂಡ್ ಫುಲ್ ಪ್ರೂಫ್ ಆಗಿ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಏನಾದರೂ ಇದ್ರೆ ಅಂದರೆ ನೀವು ಕಳಿಸ್ಕೊಡಿ. ಆಗೋದು ಬೇಡ, ಏನಾದರೂ ತೀರಾ ಅಚಾತುರ್ಯ ಆಯಿತು, ಅನಿವಾರ್ಯ ಆಯಿತು, ಕೈ ಮೀರಿದ್ದಿತ್ತಂದರೆ ನೀವು ದಯವಿಟ್ಟು ನಮ್ಮ ಹತ್ರ ಬನ್ನಿ, ನಾವೇನು ಇಲ್ಲ ಅಂತ ಹೇಳಲ್ಲ. ನಮ್ಮ 112 ನಂಬರು ತೊಗೊಂಡಿರಿ, ನಿಮ್ಮ ಸ್ಥಳೀಯ ಪೊಲೀಸ್ನವ್ರ ನಂಬರು ತೊಗೊಂಡಿರಿ. ಇಲ್ಲ ಅಂದರೆ ಬೆಸ್ಟ್ ಥಿಂಗ್ ಫಾರ್ ಯು ಪೀಪಲ್ ಈಸ್ ದಯವಿಟ್ಟು ಒಂದು ನೋಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನಿಮಗೆ. ದೀಸ್ ಆರ್ ಆಲ್ ಹ್ಯಾಂಡಿ ಟಿಪ್ಸ್. KSP.gov.in ಅಂತ ಒಂದು ನಮ್ಮದು ಪೊಲೀಸ್ದು ನಿಮಗೆಲ್ಲ ಗೊತ್ತಿರ್ಬೋದು. ನಾವು ನಮ್ಮ ಪೊಲೀಸ್ದು KSP.gov.in, KSP ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ .gov, ಗೌರ್ಮೆಂಟ್ಗೆ GOV ಶಾರ್ಟ್ ಫಾರ್ಮ್ .in ಅಂತ ಒಂದು ವೆಬ್ಸೈಟ್ ಇದೆ. ಅದು ನಮ್ಮ ಪೊಲೀಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್. ನೀವು ಅಲ್ಲಿ ಹೋದರೆ ಏನೆಲ್ಲ ನಿಮಗೆ ಸಿಗುತ್ತೆ. ಸರ್ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ನೋಡೇ ಇಲ್ಲ, ಏನು ಮಾಡಬೇಕು, ನಮ್ಮ ಊರು ಇಂಥಲ್ಲಿ ನಮ್ದು ಯಾವ ಠಾಣಾ ವ್ಯಾಪ್ತಿ ಬರುತ್ತೆ ಗೊತ್ತಿಲ್ಲ, ಅದರಲ್ಲಿ ನೀವು ಹೋಗಿ ಆ ವೆಬ್ಸೈಟಲ್ಲಿ ಎಲ್ಲ ಹೇಳುತ್ತೆ. ನೀವು ಎಲ್ಲಿ ವಾಸವಾಗಿದ್ದೀರಿ, ನಿಮ್ಮ ಪೊಲೀಸ್ ಠಾಣೆ ಯಾವುದು, ಅದು ಎಷ್ಟು ದೂರ ಇದೆ, ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಅವ್ರ ಹೆಸರೇನು, ಅವ್ರ ಫೋನ್ ನಂಬರ್ ಏನು, ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದಾ, ಆನ್ಲೈನಲ್ಲಿ ನೀವು ದೂರು ಸಲ್ಲಿಸ್ಬೋದಾ. ಯಾವುದೋ ಗಾಳಿ ಸುದ್ದಿ ಹರಡಾಡ್ತಾ ಇರ್ತದೆ, ಎಲ್ಲ ಕಡೆ ಓಡಾಡ್ತಾ ಇರ್ತದೆ, ಅಯ್ಯೋ ಆಘಾತಕಾರಿಯಾದಂಥ ಬೆಳವಣಿಗೆಗಳು, ಏನು ಈ ಥರ ನಿಜಾನ ಅಂತ ಸುಳ್ಳು ಸುದ್ದಿ, ಗಾಳಿ ಸುದ್ದಿ ಹಬ್ಬಿಸ್ತಾ ಇರ್ತಾರೆ. ನೀವು ಫ್ಯಾಕ್ಟ್ ಚೆಕ್ ಅಂತ ಒಂದಿದೆ ಅದರಲ್ಲಿ, KSP.gov.in ಅಲ್ಲಿ ಹೋದರೆ ಫ್ಯಾಕ್ಟ್ ಚೆಕ್ಕಲ್ಲಿ ಇದನ್ನು ಚೆಕ್ ಮಾಡಿದರೆ ಎಷ್ಟೋ 100ಕ್ಕೆ 90% ಫೇಕ್ ನ್ಯೂಸನ್ನು ಹರಡ್ತಾ ಇರ್ತಾರೆ. ನಿಮ್ಮ ನಿರಾಳತೆಗೋಸ್ಕರ ನೀವು ಅದನ್ನು ಅಲ್ಲಿ ಚೆಕ್ ಮಾಡಬಹುದು. ಈ ಥರ ಬೇಕಾದಷ್ಟು ನಿಮಗೆ ದಿನ ಬೆಳಗ್ಗೆ ಬೇಕಾಗ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಕೂಡ ನೀವು ಆ ಒಂದು ವೆಬ್ಸೈಟ್ ಮೊರೆ ಹೋದರೆ ಅನೇಕ ವಿಷಯಗಳು ನಿಮಗೆ ಗೊತ್ತಾಗ್ತವೆ. ಆಮೇಲೆ ಅದರ ಜೊತೆಗೆ 112 ಇದ್ದಿದ್ದೇ ಇದೆ. ಇನ್ನು ಸೈಬರ್ ಕ್ರೈಮ್ ರಿಲೇಟೆಡ್ ಈಗಾಗಲೇ ಹೇಳಿದ್ದಾರೆ. ಒಂದು ಸಣ್ಣ PPT ಪ್ರೆಸೆಂಟೇಷನ್ ಒಂದು 15-20 ನಿಮಿಷ ಮಾಡ್ತಾರೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ DSP ಮಂಜುನಾಥ್ ಅವರು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಒಂದೇ ಒಂದು ಲಾಸ್ಟ್ಗೆ ನಾನು ಮುಕ್ತಾಯ ಮಾಡೋಕ್ಕಿಂತ ಬೀಜ ಮಾತು ಏನು ಅಂತಂದರೆ, ದಿ ಟೋಟಲ್ ಬಾಟಮ್ ಲೈನ್ ಅಂತ ಕರಿತೀವಲ್ಲ, ಇವತ್ತಿನ ಇಡೀ ಮೀಟಿಂಗ್ ಒಂದು ಬಾಟಮ್ ಲೈನ್ ಏನು, ಒಂದು ಸತ್ವ, ಅಂತಸತ್ವ ಏನು ಅಂದರೂ ಜಾಗೃತರಾಗಿರಿ, ಸತರ್ಕ ರಹೆ ಆರ್ ಸುರಕ್ಷಿತ ರಹೆ ಅಂತ ಹೇಳ್ತಾರಲ್ಲ, ಅಂತ ನೀವು ನೋಡಿರ್ಬೋದು ಬೇರೆ ಎಲ್ಲ. ಹಾಗೆ ನೀವು ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಯಾರು ಏನೇ ಪ್ರಲೋಭನೆಗೆ ನಿಮಗೆ ಒಳಪಡಿಸಿದ್ರು ಒಂದು ಕ್ಷಣ ಪಾಸ್, ನಿಜಾನ ಇದು, ಆಮೇಲೆ ನೆಕ್ಸ್ಟ್ ಹೆಜ್ಜೆ ಇಡಿ, ತಪ್ಪಲ್ಲ. ನೀವು ಉದ್ವೇಗಕ್ಕೆ ಒಳಗಾಗಿ, ಆಸೆಗೆ ಒಳಗಾಗಿ ಏನೋ ಮಾಡ್ಕೊಂಡು ಅನಾಹುತ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನಾದರೂ ಡೌಟ್ ಇದ್ದರೆ ಒಂದು ಕ್ಷಣ ಯೋಚನೆ ಮಾಡಿ, ಇದು ನಿಜಾನ ಅಂತ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟರೆ ಯಾವತ್ತೂ ನೀವು ಆ ಹೆಜ್ಜೆ ತಪ್ಪಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ನಾವು ನೀವು ಜಾಗೃತರಾಗೋಣ. ನಮ್ಮ ನಿಮ್ಮ ಮಧ್ಯೆ ಕೋಆರ್ಡಿನೇಷನ್ ಏನಾದರೂ ಇಶ್ಯೂಸ್ ಇದ್ದರೆ ಲೆಟ್ ಅಸ್ ಡಿಸ್ಕಸ್. ಮತ್ತು ನಾವು ಬರೀ ಹೇಳ್ತಾ ಹೋಗೋದು, ನೀವು ಕೇಳ್ತಾ ಹೋಗೋದು, ಏನು ಸರ್ ಇದೆಲ್ಲ ಒನ್ ವೇ ಟ್ರಾಫಿಕ್, ಬರೀ ಪೊಲೀಸರ ದಬ್ಬಾಳಿಕೆನೇ ಆಗೋಯ್ತು, ಹಂಗೇ ಮಾತಾಡ್ತಾ ಇರ್ತೀರಿ, ನಾವು ಅಂತ ತಲೆ ಅಲ್ಲಾಡಿಸ್ತೀವಿ, ನಾವೇನು ಹೇಳೋಂಗೆ ಇಲ್ವಾ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೋಆರ್ಡಿನೇಷನ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್. ಕೋಆರ್ಡಿನೇಷನಲ್ಲಿ ಒಬ್ಬರಿಂದ ಆಗೋದಿಲ್ಲ, ನಿಮ್ಮ ಕಡೆಯೂ ನಾವು ಕೇಳಬೇಕು. ಇಫ್ ದೇರ್ ಆರ್ ಎನಿ ಇಶ್ಯೂಸ್ ಫ್ರಮ್ ಯರ್ ಸೈಡ್ ಪ್ಲೀಸ್ ಓಪನ್ ಅಪ್ ಆ್ಯಂಡ್ ನೀವು ಹೇಳ್ಬೋದು. ಏನಾದರೂ ನಿಮ್ಗೆ ಸಮಸ್ಯೆಗಳಿದ್ದರೆ ಅದು ನಿಜವಾಗ್ಲೂ ನಮಗೆ ಒಂದು ಕಣ್ ತೆರೆಯುವಂಥದ್ದು ಒಂದು ಇದ್ದರೆ ವಿಲ್ ಸರ್ಟನ್ಲಿ ಮೇಕ್ ಪ್ರೊಸೀಡಿಂಗ್ಸ್ ಆರ್ ನೋಟ್ ಆಫ್ ಇಟ್ ಆ್ಯಂಡ್ ವಿಲ್ ಸರ್ಕ್ಯುಲೇಟ್ ಇಟ್ ಅಮಂಗ್ಸ್ ಅವರ್ ಪೊಲೀಸ್ ಪರ್ಸನಲ್ ಆಲ್ಸೋ, ಸೊ ದ್ಯಾಟ್ ಇದು ಇಶ್ಯೂಸ್ ಏನಾದರೂ ಇದ್ದರೆ ಇಟ್ ಕ್ಯಾನ್ ಬಿ ಸಾರ್ಟೆಡ್. ಈ ರೀತಿ ನಮ್ಮನ್ನು ಉದ್ದೇಶಿಸಿ ಈಗಾಗಲೇ ಇಲ್ಲಿಂದ ನಿರ್ಗಮಿಸಿದಂಥ DCP ರವಿಶಂಕರ್ ಅವರೇ,
ಮಂಜುನಾಥ್ರವರೇ, ವಿಜಯರವರೇ, ರೋಹಿಣಿ ಅವರೇ, ನಾಗೇಂದ್ರ ಅವರೇ ಹಾಗೂ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ನಿರ್ದೇಶಕರಿಗೆ, ನಮ್ಮ ಇಲಾಖೆಯ ಸಹಕಾರಿ ಇಲಾಖೆ ಅಧಿಕಾರಿ ಅಂತ ರಮೇಶ್ ಅವರೇ, ಎಲ್ಲ ಸಹಕಾರಿ ಬ್ಯಾಂಕುಗಳ ಸಿಬ್ಬಂದಿಗಳ ಅಥವಾ ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರೇ, ನಾನು ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ, ಕೋಟೆಕಾರ್ನಲ್ಲಿ ಅವರು ಭದ್ರತೆ ಬಗ್ಗೆ ಹೇಳಿದರು ಏನೇನು ಆಗಬೇಕು ಅಂತ. ಆದರೂ ಕೂಡ ಕೋಟೆಕಾರ್ನಲ್ಲಿ ಒಂದು ಅವಘಡ ಸಂಭವಿಸಿತ್ತು. ಅದನ್ನು ಕೇಸ್ ಮಾಡಿ ಅದನ್ನು ಹುಡುಕಿ ಕೊಟ್ಟಿದ್ದಾರೆ. ಪೂರ್ತಿ ಬಂದಿದ್ದಾಗಿ ಕೋಟೆಕಾರ್ನವರು ಇಲ್ಲಿ ಇದ್ದಾರೆ. ಆ ದಿವಸ ನಾವು ಪೊಲೀಸ್ ಇಲಾಖೆಯವರನ್ನು ಕೂಡ ಅಭಿನಂದಿಸಿದ್ದೇವೆ. ಯಾಕೆ ಹೇಳಿದರೆ, ಇಲಾಖೆ ಪೊಲೀಸ್ನವರು ನಾವು ಹೇಳಿದ್ದನ್ನು ಅವ್ರು ಹೇಳಿದ್ದನ್ನು ಎಲ್ಲವನ್ನು ಮಾಡಲಿಕ್ಕೆ ನಮ್ಮಲ್ಲಿ ಕಷ್ಟ ಇದೆ. ಸಣ್ಣ ಸಣ್ಣ ಸೊಸೈಟಿಗಳಿದೆ, ದೊಡ್ಡ ಸೊಸೈಟಿಗಳಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಅವರು ನಮ್ಮ ಕಮರ್ಷಿಯಲ್ ಬ್ಯಾಂಕ್ಗಳ ಬಗ್ಗೆ ಕೂಡ ಹೇಳಿದರು. ಕಮರ್ಷಿಯಲ್ ಬ್ಯಾಂಕಿಗೆ ಗವರ್ಮೆಂಟ್ನ ಹಣ ಬರ್ತದೆ, ಬಡ್ಡಿ ಸಾಲದ ಇದು ಬಡ್ಡಿ ಇಲ್ಲದ ಹಣ ಬರ್ತದೆ. ನಾವು ಹಾಗಲ್ಲ, ನಾವು ದುಡಿದು ಗ್ರಾಹಕರಿಂದ ಹಣ ಪಡೆದು ಈ ಸಣ್ಣ ಸಣ್ಣ ಸಂಸ್ಥೆಗಳನ್ನು ನಡೆಸ್ತವೆ. ಆದರೆ ಪೊಲೀಸ್ನವರು ಇವತ್ತು ಯಾಕೆ ಇದನ್ನು ಏರ್ಪಡಿಸಿದ್ದಾರೆ ಒಂದು ಸಭೆಯನ್ನು ತಿಳಿದರೆ, ಯಾವುದೇ ಅವಘಡ ಸಂಭವಿಸಬಾರ್ದು, ಆ ಸಂಭವಿಸಿದ ರೀತಿಯಲ್ಲಿ ಅವರು ಏನೇನು ಮಾಡಬೇಕು ಅನ್ನುವಂಥದ್ದನ್ನು ನಮಗೆ ತಿಳಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗಳಿಗೆ ಎಲ್ಲ ಸಹಕಾರಿ ಸಂಘಗಳ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಕೂಡ ಜಾಗೃತರಾಗೋಣ. ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೀವು ನನ್ನಲ್ಲಿ ಬನ್ನಿ, ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಇಲಾಖೆ, ನಮ್ಮ ಸಹಕಾರ ಇಲಾಖೆಯವರು ನಾವು ಕೂತ್ಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡುವ ಅಂತ ಹೇಳಿಕೊಂಡು ಇವತ್ತಿನ ಈ ಸಭೆಯಲ್ಲಿ ಬಂದಂಥ ಎಲ್ರಿಗೂ ನಾನು ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಸಭೆಯನ್ನು ಇನ್ನು ಮುಂದೆ ಕೂಡ ನಿಮಗೆ ಯಾವಾಗ ಏನಾದರೂ ಭದ್ರತೆ ಬಗ್ಗೆ ವಿಷಯ ಬೇಕಾಗಿದ್ದರೆ ಅದನ್ನು ಅಳವಡಿಸಲಿಕ್ಕೆ ನೋಡಿದರೆ ನಾವು ಒಂದು ಹೇಳಿದರು, CCTV ಹಾಕಿದ ಕೂಡಲೇ ನಮಗೆ ಭದ್ರತೆ ಬರ್ತದೆ, ನಾವು ಮಾಡಿದ್ದೇವೆ ಅನ್ನುವಂಥದ್ದು ತಪ್ಪು. CCTV ಆಕ್ಟಿವ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿದೆ. ಮತ್ತು CCTV ಹಾಕಿದಾಗ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದರು, ಎಲ್ಲಿ ಕಾಣುವಂತೆ ನೀವು CCTV ಹಾಕಿದ್ರೆ ಅದು ಉಪಯೋಗವಿಲ್ಲ, ಅದಕ್ಕೆ ಅವನು ಪೇಪರ್ ಹಾಕಿ ಇನ್ನೊಂದು ಮುಖ್ಯ ಏನೋ ಅದನ್ನು ಕಳ್ಳತನ ಮಾಡಬಹುದು. ಅದನ್ನು CCTV ಅಳವಡಿಸುವಾಗ ನೀವು ಅದನ್ನು ಕಾಣದ ರೀತಿಯಲ್ಲಿ, ಅವರಿಗೆ ಗೊತ್ತಾಗದ ರೀತಿಯಲ್ಲಿ CCTVಯನ್ನು ಅಳವಡಿಸಬೇಕು. CCTV ಅಳವಡಿಸಿದ ಕೂಡಲೇ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ ಹೇಳಿದ್ರೆ ಅದು ಕೂಡ ತಪ್ಪು. ಇಲಾಖೆಯವರು ಹೇಳಿದ್ದಾರೆ ನಾವು ಏನೇನು ಭದ್ರತೆಯನ್ನು ಮಾಡಬೇಕು. ಒಂದು ಕಡೆ ನಾನು ಹೇಳ್ತಾ ಇದ್ದೇನೆ, ವಿಮೆಯನ್ನು ಕೂಡ ನೀವು ಮಾಡಬೇಕಾಗ್ತದೆ. ಯಾಕೆ ನಾವು ಕಳ್ಳತನ ಆಗಲಿ ಇನ್ನೊಂದಾಗಲಿ ಹೆಚ್ಚು ಆಗಬಾರ್ದು. ಆದರೂ ಕೂಡ ಅದಕ್ಕೆ ಒಂದು ವಿಮೆಯನ್ನು ಮಾಡಿದರೆ ಸೇಫೆಸ್ಟ್ ಆಗ್ತದೆ. ಆ ಹಣ ನಮಗೆ ಸ್ವಲ್ಪ ಮಟ್ಟಿಗೆ ಸಿಗ್ತದೆ. ಹಾಗಾಗಿ ನಾನು ಇಂಥ ಸಭೆಗಳನ್ನು ನಡೆಸಿದ್ದಕ್ಕಾಗಿ ನಾನು ಇಲಾಖೆಗೆ ನಮ್ಮ ಎಲ್ಲ ಸಂಘಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸುತ್ತೇನೆ.